ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಆಹಾರವನ್ನು ಕೊಡುವಾತನು ನಿಮಗೂ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದಾಗುವ ಫಲಗಳನ್ನು ವೃದ್ಧಿಪಡಿಸುವನು. ನಮ್ಮ ಈ ಫಲೋತ್ಸವದ ಆರಾಧನೆಯ ಆರಂಭವು ತಂದೆ, ಮಗ, ಪವಿತ್ರಾತ್ಮನಾಗಿರುವ ತ್ರೈಕ ದೇವರ ನಾಮದಲ್ಲಿ ಆರಂಭವಾಗಲಿ. ಆಮೇನ್. ದೇವರನ್ನ ಮಹಿಮೆ ಪಡಿಸುವ ಹಾಗೆ ಕನ್ನಡ ಸಂಗೀತ 368, ಕನ್ನಡ ಸಂಗೀತ 368. ದೇವರ ಆಶೀರ್ವಾದದಿಂದ ಬಾಳು ಸೊತ್ತು ಸಿಕ್ಕುತ್ತೆ, ನನ್ನ ಸ್ವಂತ ಯತ್ನವೆಲ್ಲ ಪೂರ್ಣವಾಗಿ ವ್ಯರ್ಥವೇ. ಎಲ್ಲ ಚರಣವನ್ನ ನಾವು ಒಟ್ಟಾಗಿ ರಾಗ ಮಾಡೋಣ.
ಸ್ತುತಿಸೋಣ. ಪ್ರತಿ ಸ್ತುತಿಯ ನಂತರ ಸಭೆಯ ಪ್ರತ್ಯುತ್ತರ ಹಾಡಿನ ರೂಪದಲ್ಲಿ ಹಾ ಹಾ ಹಲ್ಲೆಲೂಯಾ ಎಂಬುದಾಗಿರಲಿ. ದೇವರೇ, ಸೃಷ್ಟಿಯು ನಿನ್ನ ಕೈ ಕೆಲಸ. ಸೃಷ್ಟಿಯನ್ನು ಪೋಷಿಸುವ, ಪರಿಪಾಲಿಸುವ ಜವಾಬ್ದಾರಿಯನ್ನು ನೀನು ಮಾನವರಿಗೆ ನೀಡಿದ್ದಿ. ಸಕಲ ಜೀವಿಯು ನಿನ್ನನ್ನು ಆಶ್ರಯಿಸಿಯದೆ ನಮಗೆ ಬೇಕಾದ ಎಲ್ಲ ಆಶೀರ್ವಾದಗಳನ್ನು, ಅವಶ್ಯಕತೆಗಳನ್ನು ಪೂರೈಸುವಾತನು ನೀನೆ. ನೀನು ಅನುಗ್ರಹಿಸಿದ ಮಳೆ ಬೆಳೆಗಾಗಿ, ಎಲ್ಲ ಆಶೀರ್ವಾದಕ್ಕಾಗಿ ಈ ಪರಿಶುದ್ಧ ಆಲಯದಲ್ಲಿ ನಿನ್ನನ್ನು ಸ್ತುತಿಸುತ್ತೇವೆ. ಇಂದು ಕೂಡ ಇದೇ ರೀತಿಯಾಗಿ ನಮ್ಮನ್ನು, ನಮ್ಮ ಕುಟುಂಬವನ್ನು ನಿರೀಕ್ಷೆಯ ಜೀವನದೆಡೆಗೆ ನಡೆಸುತ್ತಿರುವುದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ದೇವರೇ, ಇಡೀ ಸೃಷ್ಟಿಯ ಪುನರುದ್ಧಾರಕ್ಕಾಗಿ ನಿನ್ನ ಮಗನನ್ನೇ ನಮಗಾಗಿ ಕಳುಹಿಸಿದಿ. ಯೇಸು ಕ್ರಿಸ್ತನು ನಮಗೋಸ್ಕರವಾಗಿಯೂ ಇಡೀ ಲೋಕಕ್ಕಾಗಿಯೂ ತನ್ನನ್ನೇ ಅರ್ಪಿಸಿಕೊಂಡು ಇಡೀ ಲೋಕಕ್ಕೆ ರಕ್ಷಣೆಯನ್ನು ಒದಗಿಸಿದನು. ಆ ಮೂಲಕ ಪ್ರತಿದಿನ, ಪ್ರತಿ ಗಳಿಗೆ ನಮ್ಮನ್ನು ನಿನ್ನ ರಕ್ಷಣಾನಂದದಲ್ಲಿ ಮುನ್ನಡೆಸುತ್ತಿರುವುದಕ್ಕಾಗಿ ಈ ಪರಿಶುದ್ಧ ಆಲಯದಲ್ಲಿ ನಿನ್ನನ್ನು ಸ್ತುತಿಸುತ್ತೇವೆ. ಇಂದು ಕೂಡ ಇದೇ ರೀತಿಯಾಗಿ ನಮ್ಮನ್ನು, ನಮ್ಮ ಕುಟುಂಬವನ್ನು ರಕ್ಷಣಾ ಆನಂದದ ಜೀವನದೆಡೆಗೆ ನಡೆಸುತ್ತಿರುವುದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ನಮ್ಮ ಮಾರ್ಗದರ್ಶಕನು, ಸಹಾಯಕನೂ ಆದ ಪವಿತ್ರಾತ್ಮನೇ, ನಿರೀಕ್ಷೆಯಲ್ಲಿ ಪ್ರತಿನಿತ್ಯ ಅಭಿವೃದ್ಧಿ ಹೊಂದುವಂತೆಯೂ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ ಎಂಬ ಫಲಗಳನ್ನು ಕಾಣಲು ನೀನು ನಮಗೆ ಸಹಾಯ ಮಾಡುವಾತನಾಗಿದ್ದಿ. ದೇವರಾತ್ಮನೇ, ಜೀವವುಳ್ಳ ದೇವರನ್ನು ಆರಾಧಿಸಲು, ದೇವರನ್ನು ಅಪ್ಪ ತಂದೆ ಎಂದು ಕರೆಯುವ ಮೂಲಕ ನಾವು ದೇವರ ಮಕ್ಕಳಾಗಿದ್ದೇವೆಂದು ಸಾಕ್ಷಿ ಹೇಳಲು ನೀನು ಮಾರ್ಗದರ್ಶಿಸಿದಿ. ಇಂದು ಕೂಡ ಇದೇ ರೀತಿಯಾಗಿ ನಮ್ಮನ್ನು, ನಮ್ಮ ಕುಟುಂಬಗಳನ್ನು ಫಲಭರಿತ ಜೀವನದೆಡೆಗೆ ನಡೆಸುತ್ತಿರುವುದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ಇಂಥ ಪರಿಪಾಲಕನು, ವಿಮೋಚಕನು, ಮಾರ್ಗದರ್ಶಕನು ಆದ ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ತಗ್ಗಿಸಿಕೊಳ್ಳೋಣ. ತಿಳಿದೆಯೋ ಮಾಡಿದ ತಪ್ಪುಗಳನ್ನು ಪವಿತ್ರ ಆಲಯದಲ್ಲಿ, ಪರಿಶುದ್ಧ ದೇವರ ಸನ್ನಿಧಾನದಲ್ಲಿ ನಾವು ಒಪ್ಪಿಕೊಳ್ಳೋಣ. ಪಶ್ಚಾತ್ತಾಪದಿಂದ ನಮ್ಮ ಪಾಪಗಳನ್ನ ಒಪ್ಪಿ ಅರಿಕೆ ಮಾಡೋಣ. ದೇವರೇ, ನಾವು ಭೂಮಿಗೆ ಉಪ್ಪು, ಲೋಕಕ್ಕೆ ಬೆಳಕು ಆಗಬೇಕೆಂದು ನೀನು ಕರೆ ನೀಡಿದ್ದರೂ ನಿನ್ನ ಕರೆಯನ್ನು ಅನೇಕ ವೇಳೆ ನಿರ್ಲಕ್ಷಿಸಿದ್ದೇವೆ. ಅನೇಕ ವೇಳೆ ದುಃಖ ಪಡುವವರನ್ನು ಸಮಾಧಾನ ಪಡಿಸಲಿಲ್ಲ. ಅನೇಕ ವೇಳೆ ಸಮಸ್ಯೆ ಇರುವಲ್ಲಿ ಸಮಾಧಾನಕ್ಕಾಗಿ ನಾವು ಯತ್ನಿಸಲಿಲ್ಲ. ನಮ್ಮ ದೃಷ್ಟಿಗೆ ಅನುಸಾರವಾಗಿಯೇ ಅನೇಕ ವೇಳೆ ತೀರ್ಪು ನೀಡಿದ್ದೇವೆ. ನಿನ್ನ ವಾಕ್ಯಕ್ಕನುಸಾರವಾಗಿ ಅನೇಕ ವೇಳೆ ನಾವು ನಡೆಯಲಿಲ್ಲ. 100ರಷ್ಟು, 60ರಷ್ಟು, 30ರಷ್ಟು ಫಲವನ್ನು
ಕಾಣುವಲ್ಲಿಯೂ ವಿಫಲರಾಗಿದ್ದೇವೆ. ನಮ್ಮನ್ನು ಕ್ಷಮಿಸು. ನಿನ್ನ ಮಾರ್ಗದಲ್ಲಿ ನಡೆಯಲು, ನಿನ್ನ ಚಿತ್ತವನ್ನು ಅನುಸರಿಸಲು ಮತ್ತೊಂದು ಅವಕಾಶವನ್ನ ನೀಡಬೇಕೆಂದು ದೀನತೆಯಿಂದ ಬೇಡುತ್ತೇವೆ. ಆಮೇನ್. ಯಥಾರ್ಥವಾಗಿ ತಮ್ಮ ತಪ್ಪನ್ನು ಅರಿಕೆ ಮಾಡಿದವರಿಗೆ ದೇವರು ಕೊಡುವ ಆದರಣೆ ವಾಕ್ಯ. ನಿಜವಾದ ಪಶ್ಚಾತ್ತಾಪದಿಂದ ಕರ್ತನ ಕಡೆಗೆ ತಿರುಗಿಕೊಂಡವರಿಗೆ ದೇವರ ವಾಕ್ಯ ಹೀಗೆ ಹೇಳುತ್ತದೆ: ಮನುಷ್ಯನೇ, ಒಳ್ಳೆಯದು ಇಂಥದ್ದೇ ಎಂದು ಕರ್ತನು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು, ಇಷ್ಟನ್ನೇ ಹೊರತು ಕರ್ತನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು? ಸಮಾಧಾನ ನಿಮ್ಮೊಳಗೆ ನೆಲೆಸಿರಲಿ. ನಿಮ್ಮ ಜೀವನದಲ್ಲಿ ನ್ಯಾಯವನ್ನು, ಕರುಣೆಯನ್ನು ಆಚರಿಸುವವರಾಗಿರಿ. ದೇವರಿಗೆ ವಿಧೇಯರಾಗಿರಿ. ಸಮಾಧಾನದಿಂದ ದೇವರ ಮಕ್ಕಳಾಗಿ ಆತನ ವಾಕ್ಯಕ್ಕೆ ಅನುಸಾರವಾಗಿ ನಡೆದು ಫಲಭರಿತವಾದ ಜೀವನವನ್ನು ಮಾಡಿರಿ. ಆಮೇನ್. ನಾವೆಲ್ಲರೂ ಎದ್ದು ನಿಂತುಕೊಂಡು ದೇವರಿಗೆ ಉಪಕಾರ ಸ್ತುತಿಯನ್ನ ಸಲ್ಲಿಸೋಣ. ಪ್ರತಿ ಸ್ತುತಿಯ ನಂತರ ಸಭೆಯ ಪ್ರತ್ಯುತ್ತರ ಹಾಡಿನ ರೂಪದಲ್ಲಿ ಲಕ್ಷ ಸ್ತೋತ್ರ ನಿನಗೆ ಆಗಲೆಮ್ಮ ದೇವರೇ. ದೇವ, ನೀನು ತಕ್ಕ ಕಾಲಕ್ಕೆ ಅನುಗ್ರಹಿಸಿದ ಮುಂಗಾರು, ಹಿಂಗಾರು, ಮಳೆಗಾಗಿಯೂ ಬೆಳೆಗಾಗಿಯೂ ನಮ್ಮ ಬಿತ್ತನೆಯಲ್ಲಿಯೂ ಕೊಯ್ಲಿನಲ್ಲಿಯೂ ನೀನು ನೀಡಿದ ಎಲ್ಲ ಆಶೀರ್ವಾದಕ್ಕಾಗಿಯೂ ಬೀಜ ಮೊಳೆತು ಫಲ ಕಾಣುವಲ್ಲಿ ನೀನು ನೀಡಿದ ಎಲ್ಲ ಸಹಾಯಗಳಿಗಾಗಿಯೂ ದೇವರೇ, ನಮ್ಮ ಪ್ರತಿ ಕುಟುಂಬಗಳನ್ನು ಎಲ್ಲ ಸಮಯಗಳಲ್ಲಿ ನೀನು ಪರಿಪಾಲಿಸಿದ್ದಕ್ಕಾಗಿಯೂ ನಮ್ಮ ಆದಾಯದಲ್ಲಿ ತೃಪ್ತಿಯ, ಸಮೃದ್ಧಿಯ ಮತ್ತು ಸಮಾಧಾನದ ಜೀವನವನ್ನ ನಡೆಸಲು ನೀನು ನೀಡಿದ ಎಲ್ಲ ಸಹಾಯಗಳಿಗಾಗಿಯೂ ದೇವರೇ, ಈ ವರ್ಷವು ಫಲೋತ್ಸವದಂದು ಕುಟುಂಬವಾಗಿ ಬಂದು ನೀನು ನೀಡಿದ ಆಶೀರ್ವಾದವನ್ನು ಸ್ಮರಿಸುವಂತೆಯೂ ಕಾಣಿಕೆಗಳೊಂದಿಗೆ ನಿನ್ನ ಸಾನ್ನಿಧ್ಯದಲ್ಲಿ ಕಾಣಿಸಿಕೊಳ್ಳುವಂತೆಯೂ ನೀನು ನೀಡಿದ ಎಲ್ಲ ಸಹಾಯಗಳಿಗಾಗಿಯೂ ದೇವರೇ, ಸುಖ ದುಃಖದ ಸಮಯದಲ್ಲಿ ನೀನು ಜೊತೆಗಾರನಾಗಿದ್ದಕ್ಕಾಗಿಯೂ ಸಮಸ್ಯೆ ಸಂಕಟದ ಸಮಯದಲ್ಲಿ ನೀನು ಸಹಕಾರಿಯಾಗಿದ್ದು ನಮ್ಮನ್ನ ಮುನ್ನಡೆಸಿದ್ದಕ್ಕಾಗಿಯೂ ಹಸಿರು ಹುಲ್ಲುಗಾವಲುಗಳಲ್ಲಿ ಕಾರ್ಗತ್ತಲಿನ ಕಣಿವೆಯ ಮಧ್ಯದಲ್ಲಿಯೂ ದೊಣ್ಣೆ ಕೋಲುಗಳ ಮೂಲಕ ಧೈರ್ಯಪಡಿಸಿದ್ದಕ್ಕಾಗಿಯೂ ದೇವರೇ, ನಮ್ಮ ಮಕ್ಕಳಲ್ಲಿ ನೀನಿರಿಸಿದ ಜ್ಞಾನ ವಿವೇಕಗಳಿಗಾಗಿಯೂ ಯುವಜನರಲ್ಲಿ ನೀನಿರಿಸಿದ ಭವಿಷ್ಯತ್ತಿನ ಸುಂದರ ಕನಸುಗಳಿಗಾಗಿಯೂ ನೀನು ನಮಗೆ ಕೈವರ್ತಿಸಿದ ಎಲ್ಲ ಸೇವೆ, ಉದ್ಯೋಗ, ವ್ಯವಹಾರಗಳಿಗಾಗಿಯೂ ಮನೆವಾರ್ತೆತನದಲ್ಲಿ ನೀನಿರಿಸಿದ ಪ್ರೀತಿಗಾಗಿಯೂ ಹಿರಿಯರ ಜೀವನ ಅನುಭವಗಳ ಆದರ್ಶಕ್ಕಾಗಿಯೂ
ಮಾಡೋಣ. ಸರ್ವಶಕ್ತನಾದ ದೇವರೇ, ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಆಹಾರವನ್ನು ಕೊಡುವಾತನು, ನಮಗೂ ಈ ವರ್ಷ ಬಿತ್ತುವುದಕ್ಕೆ ಬೀಜವನ್ನು, ಉಣ್ಣುವುದಕ್ಕೆ ಆಹಾರವನ್ನು ನೀನು ದಯಪಾಲಿಸಿದ್ದಕ್ಕಾಗಿಯೂ ನಿನ್ನನ್ನು ಕೃತಜ್ಞತೆಯಿಂದ ನಾವು ವಂದಿಸುತ್ತೇವೆ. ದೇವರೇ, ನಿನ್ನ ಸೇವಕನಾದ ಎಲಿಯನು ಕೆರಿತ್ ಹಳ್ಳದಲ್ಲಿದ್ದಾಗ ಆಹಾರ ತಂದು ಕೊಡಬೇಕೆಂದು ನೀನು ಕಾಗೆಗೆ ಆಜ್ಞಾಪಿಸಿದ್ದಿ. ರೊಟ್ಟಿ, ಮಾಂಸ ಮತ್ತು ಹಳ್ಳದ ನೀರಿನ ಮೂಲಕ ನಿರಾಶೆಯಲ್ಲಿದ್ದ ಎಲಿಯನಿಗೆ ನೀನು ನಿರೀಕ್ಷೆಯನ್ನ ನೀಡಿ ಆತನನ್ನ ಸಂರಕ್ಷಿಸಿದಿ. ನೀನು ಈಗಲೂ ಇದೇ ರೀತಿಯಾಗಿ ನಮ್ಮನ್ನ ಸಂರಕ್ಷಿಸುತ್ತಿ ಎಂದು ತಿಳಿಯಲು ಸಹಾಯ ಮಾಡು. ಒಪ್ಪೊತ್ತಿನ ರೊಟ್ಟಿ ತಿಂದು ಸಾಯಬೇಕಾಗಿದ್ದ ಚಾರಕ್ತ ಊರಿನ ವಿಧವೆಯನ್ನು, ಆಕೆಯ ಮಗನನ್ನು ಪರಾಂಬರಿಸಿ, ದೇಶದಲ್ಲಿ ಮಳೆ ಬರುವವರೆಗೂ ಮಡಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ, ಮೊಗೆಯಲಿದ್ದ ಎಣ್ಣೆ ಮುಗಿದು ಹೋಗಲಿಲ್ಲ. ನೀನು ಈಗಲೂ ಇದೇ ರೀತಿಯಾಗಿ ನಮ್ಮನ್ನು ಪರಾಂಬರಿಸುತ್ತಿ ಎಂದು ಅರಿಯಲು ನಮಗೆ ಸಹಾಯ ಮಾಡು. ನಿನ್ನ ಕೃಪೆಯೇ ನಮಗೆ ಸಾಕು ಎಂದು ತಿಳಿದುಕೊಂಡು ನಮ್ಮ ಜೀವ ಸಾಗಿಸಲು ನಮಗೆ ಕಲಿಸು. ಯುಗದ ಸಮಾಪ್ತಿಯವರೆಗೂ ನಮ್ಮ ಜೊತೆಗಿರುತ್ತೇನೆಂದು ವಾಗ್ದಾನ ಮಾಡಿ ನಿತ್ಯ ನಿರಂತರವೂ ಕಾಯುವ, ನಮ್ಮನ್ನ ಕಾಪಾಡುವ, ಕೈ ಹಿಡಿದು ಮುನ್ನಡೆಸುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್. ಸಭೆ ಹೃದಯ ಮಾಡಿ ಕೂತ್ಕೊಳ್ಳಿ. ಈ ದಿನಕ್ಕೆ ನೇಮಕವಾದ ವೇದ ಪಾರಾಯಣ ಓದಲಾಗುವುದು. ಈ ಬೆಳೆ ಕಾಣಿಕೆ ಹಬ್ಬದ ಪ್ರಯುಕ್ತ ನೇಮಕವಾದ ವೇದ ಪಾರಾಯಣ ಪಾಠವು ಹಳೆಯ ಒಡಂಬಡಿಕೆಯಲ್ಲಿ ಧರ್ಮೋಪದೇಶ ಕಾಂಡ 26ನೇ ಅಧ್ಯಾಯ 1ರಿಂದ 11 ವಚನಗಳು. ಧರ್ಮೋಪದೇಶ ಕಾಂಡ 26ನೇ ಅಧ್ಯಾಯ 1ರಿಂದ 11 ವಚನಗಳು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶವನ್ನು ನೀವು ಸೇರಿ ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ವಾಸಿಸುವಾಗ ಆತನು ದಯಪಾಲಿಸಿದ ಹೊಲದ ಎಲ್ಲ ಬೆಳೆಗಳಲ್ಲಿಯೂ ನೀವು ಕೆಲವು ಪ್ರಥಮ ಫಲಗಳನ್ನು ಪುಟ್ಟಿಯಲ್ಲಿಟ್ಟು ನಿಮ್ಮ ದೇವರಾದ ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆದುಕೊಳ್ಳುವ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಆ ಕಾಲದಲ್ಲಿ ಇರುವ ಮಹಾಯಾಜಕನಿಗೆ, ಯೆಹೋವನು ನಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಾವು ಸೇರಿ ದಾಯಿತೆಯನ್ನು ನೀವು ಸೇವಿಸಿದ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಈಗ ಒಪ್ಪಿಕೊಂಡಿದ್ದೇವೆ ಎಂದು ಹೇಳಬೇಕು. ಯಾಜಕನ ಪುಟ್ಟಿಯನ್ನು ನಿಮ್ಮ ಕೈಯಿಂದ ತೆಗೆದುಕೊಂಡು ನಿಮ್ಮ ದೇವರಾದ ಯೆಹೋವನ ಯಜ್ಞವೇದಿಯ ಮುಂದೆ ಇಟ್ಟಾಗ ನೀವು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಆರ್ಯಮ್ಯನಾದ ನಮ್ಮ ಮೂಲ ಪಿತೃ ಗತಿಯಿಲ್ಲದವನಾಗಿ ಸ್ವಲ್ಪ ಮಂದಿಯೊಡನೆ ಐಗುಪ್ತ ದೇಶಕ್ಕೆ ಹೋಗಿ ಅಲ್ಲಿ ಇಳಿದುಕೊಂಡನು. ಅಲ್ಲಿ ಅವನ ಸಂತಾನದವರು ಹೆಚ್ಚಿ ಮಹಾಬಲಿಷ್ಠ ಜನಾಂಗವಾದರು. ಐಗುಪ್ತರು ನಮ್ಮನ್ನು ಉಪದ್ರವಪಡಿಸಿ ಬಾಧಿಸಿ ನಮ್ಮಿಂದ ಕಠಿಣವಾಗಿ ದುಡಿಸಿಕೊಂಡಾಗ ನಾವು ನಮ್ಮ ಪಿತೃಗಳ ದೇವರಾದ ಯೆಹೋವನಿಗೆ ಮೊರೆ ಇಡಲಾಗಿ ಆತನು ಕೇಳಿ ನಮ್ಮ ದುರಾವಸ್ಥೆಯನ್ನು, ಕಷ್ಟವನ್ನು, ಉಪದ್ರವವನ್ನು ನೋಡಿ ಭುಜಬಲವನ್ನು, ಶಿಕ್ಷಾಹಸ್ತವನ್ನು, ಮಹಾಭೀತಿಗಳನ್ನು, ಮಹತ್ಕಾರ್ಯಗಳನ್ನು, ಉತ್ಪಾತಗಳನ್ನು ಪ್ರಯೋಗಿಸಿ ನಮ್ಮನ್ನು ಬಿಡಿಸಿ ಐಗುಪ್ತ ದೇಶದಿಂದ ಕರೆತಂದು ಹಾಲು ಜೇನು ಹರಿಯುವ ಈ ದೇಶವನ್ನು ನಮಗೆ ಕೊಟ್ಟಿದ್ದಾನೆ. ಆದ್ದರಿಂದ ಯೆಹೋವನೇ, ನೀನು ಅನುಗ್ರಹಿಸಿರುವ ಭೂಮಿಯ ಬೆಳೆಯಲ್ಲಿ ಪ್ರಥಮ ಫಲಗಳನ್ನು ನಾವು ಕಾಣಿಕೆಯಾಗಿ ತಂದಿದ್ದೇವೆ, ಸ್ವೀಕರಿಸಬೇಕು ಎಂದು ಹೇಳಿ ಆ ಪ್ರಥಮ ಫಲಗಳನ್ನು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿಟ್ಟು ಆತನನ್ನು ಆರಾಧಿಸಬೇಕು. ಆತನು ನಿಮಗೂ ನಿಮ್ಮ ಮನೆಯವರಿಗೂ ಉಂಟು ಮಾಡಿದ ಎಲ್ಲ ಸುಖ ಸಂತೋಷಗಳಿಗಾಗಿ ನೀವು ಲೇವಿಯರು, ನಿಮ್ಮ ಮಧ್ಯದಲ್ಲಿರುವ ಪರದೇಶಿಗಳು ಸಂಭ್ರಮದಿಂದಿರಬೇಕು. ನಮ್ಮ ಸಭೆಯ ಹಿರಿಯ ನಾಗರಿಕರಿಂದ ಒಂದು ವಿಶೇಷ ಗೀತೆಯನ್ನ ನಾವು ಆಲಿಸೋಣ.
9ನೇ ಅಧ್ಯಾಯ 6ರಿಂದ 11 ವಚನಗಳು. ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 9ನೇ ಅಧ್ಯಾಯ 6ರಿಂದ 11 ವಚನಗಳು. ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳಿಕೊಳ್ಳಿರಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರದು, ಯಾಕಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. ದೇವರು ಸಕಲ ವಿಧವಾದ ದಾನಗಳು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಲಿ, ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು. ಉಪಕಾರಿಯ ವಿಷಯದಲ್ಲಿ ಆತನು ಬಡವರಿಗೆ ಧಾರಾಳವಾಗಿ ಕೊಟ್ಟನು, ಅವನ ನೀತಿಯ ಫಲವು ಸದಾಕಾಲವೂ ಇರುವುದೆಂದು ಶಾಸ್ತ್ರದಲ್ಲಿ ಬರೆದದೆಯಲ್ಲ. ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಆಹಾರವನ್ನು ಕೊಡುವಾತನು ನಿಮಗೂ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದುಂಟಾಗುವ ಫಲಗಳನ್ನು ವೃದ್ಧಿಪಡಿಸುವನು. ಹೀಗೆ ನೀವು ಎಲ್ಲ ವಿಷಯಗಳಲ್ಲಿ ಐಶ್ವರ್ಯವಂತರಾಗಿದ್ದು ಉದಾರವಾಗಿ ಕೊಡಶಕ್ತರಾಗಿರುವಿ. ಇದಲ್ಲದೆ ನಿಮ್ಮ ದಾನಗಳು ನಿಮ್ಮ ಕೈಯಿಂದ ಮತ್ತೊಬ್ಬರಿಗೆ ಸೇರಿದಾಗ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಉಂಟು ಮಾಡುವುದು. ಇಂದಿಗೆ ನೇಮಕವಾದ ವೇದ ಪಾರಾಯಣ ಪಾಠವು ಇಲ್ಲಿಗೆ ಮುಕ್ತಾಯವಾಯಿತು. ಕನಿಕರವುಳ್ಳ ತಂದೆಯಾದ ದೇವರು ತನ್ನ ವಾಕ್ಯದಲ್ಲಿ ತನ್ನ ಪರಿಪೂರ್ಣ ಪ್ರೀತಿಯನ್ನು ನಮಗೆ ಪ್ರಕಟ ಮಾಡಿಕೊಟ್ಟು ಕ್ರಿಸ್ತ ಯೇಸುವಿನ ಮೂಲಕ ತೋರಿ ಬಂದ ತನ್ನ ಕೃಪಾತಿಶಯದಲ್ಲಿ ಪಾಲುಗಾರಾಗುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಆದುದರಿಂದ ಆತನಲ್ಲಿಟ್ಟಿರುವ ನಿಮ್ಮ ವಿಶ್ವಾಸವನ್ನು ನನ್ನ ಕೂಡ ಅರಿಕೆ ಮಾಡಿರಿ ಎಂಬುದಾಗಿ ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನಾವೆಲ್ಲರೊಟ್ಟಾಗಿ ಅಪೋಸ್ತಲಿಕ ವಿಶ್ವಾಸ ಪ್ರಮಾಣವನ್ನ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಅಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ 3ನೆಯ ದಿನದಲ್ಲಿ ಸತ್ತೊರೊಳಗಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾಠದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿರೋರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟು ಎಂಬುದನ್ನು ನಂಬುತ್ತೇನೆ. ಆಮೇನ್. ಸಭೆ ಹೃದಯ ಮಾಡಿ ಕೂತ್ಕೊಳ್ಳಿ. ಸಭಾ ಪ್ರಕಟಣೆ. ಕಳೆದ ಭಾನುವಾರದ ಆರಾಧನೆಯ ಕಾಣಿಕೆ 2280 ರೂಪಾಯಿ. ಜನನ ದಿನದ ಕಾಣಿಕೆ 200 ರೂಪಾಯಿ. ಸಭಾ ಕಂದಾಯದಿಂದ ಕೂಡಿಕೆಯಾದ ಕಾಣಿಕೆ 1000 ರೂಪಾಯಿ. ಒಟ್ಟು ಕಳೆದ ವಾರದಲ್ಲಿ ಕೂಡಿಕೆಯಾದ ಕಾಣಿಕೆ 3480 ರೂಪಾಯಿ. ಕೂಡಿ ಬಂದಿರುವ ತಮ್ಮೆಲ್ಲರಿಗೂ ಕೂಡ ಬೆಳೆ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತೇನೆ. ದೇವರು ಈ ವರ್ಷದಲ್ಲಿಯೂ ಬೆಳೆ ಹಬ್ಬವನ್ನ ಆಚರಿಸುವಂತೆ ಕೃಪೆಯನ್ನ ಕೊಟ್ಟಿದ್ದಾನೆ. ದೇವರಿಗೆ ಕೃತಜ್ಞತೆಯನ್ನ ನಾವು ಸಲ್ಲಿಸ್ತೇನೆ. ಹಾಗೂ ತಮ್ಮೆಲ್ಲರ ಪ್ರಾರ್ಥನೆ, ಕೊಡುಗೆ ಹಾಗೂ ನಿಮ್ಮೆಲ್ಲರ ಭಾಗವಹಿಸುವಿಕೆಗಾಗಿ ನನ್ನ ಹಾಗೂ ನನ್ನ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನ ತಿಳಿಸ್ತೇನೆ. ಈ ದಿನ ನಮ್ಮ ಮಧ್ಯದಲ್ಲಿ ಬೆಳೆ ಹಬ್ಬದ ಆರಾಧನೆಯಲ್ಲಿ ದೇವರ ವಾಕ್ಯದ ಸಂದೇಶವನ್ನ ನೀಡುವುದಕ್ಕಾಗಿ ಹಿರಿಯ ಸಭಾಪಾಲಕರಾದ ಕ್ರಿಸ್ತ ಸೇವಕಿ ಆಶ್ರಮ ಪರ್ಪಲೆಯಲ್ಲಿ ತನ್ನ ಸೇವೆಯನ್ನ ಸಲ್ಲಿಸಿರುವಂತ ಸಭಾಪಾಲಕರಾದ ರೆವರೆಂಡ್ ಬುಕಾಟ್ ಬರ್ಟಿ ಅಮ್ಮಣ್ಣರವರು ನಮ್ಮ ಮಧ್ಯದಲ್ಲಿದ್ದಾರೆ. ನಮ್ಮ ಬೆಳೆ ಹಬ್ಬಕ್ಕೆ ಕರೆದಾಗ ಅವರು ಪ್ರೀತಿಯಿಂದ ಒಪ್ಪಿಕೊಂಡು ಬಂದಿರುತ್ತಾರೆ. ಅವರಿಗೆ ನಮ್ಮ ಸಭೆಯ ಪರವಾಗಿ, ವೈಯಕ್ತಿಕವಾಗಿ ಹಾಗೂ ಕುಟುಂಬದ ಪರವಾಗಿ ವಂದನೆಗಳನ್ನ ತಿಳಿಸ್ತೇನೆ. ಮಾತ್ರವಲ್ಲ, ನಮ್ಮ ಮಧ್ಯೆ ನಿವೃತ್ತ ಸಭಾಪಾಲಕರಾದ ರೆವರೆಂಡ್ ವೆಸ್ಲಿ ಪಾಲನ ಹಾಗೂ ಇವರ ಧರ್ಮಪತ್ನಿಯವರಾದ ಮಿಲ್ಡೆಡ್ ಎವ್ಲಿನ್ ಪಾಲನ ಇವರು ಕೂಡ ಬಂದಿರುತ್ತಾರೆ. ಅವರಿಗೂ ಕೂಡ ನಾವು ಸಭೆಯ ಪರವಾಗಿ ವಂದನೆಗಳನ್ನ ತಿಳಿಸ್ತೇವೆ. ನಾವು ಮನೆಗಳಿಗೆ ನಾವು ಸಂದರ್ಶಿಸಿದಾಗ ಬೆಳೆ ಹಬ್ಬದ ದೇಣಿಗೆಯನ್ನ ನೀಡಿದಂತ ಸಭೆಯ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ನಾನು ವಂದನೆಗಳನ್ನ ತಿಳಿಸ್ತೇನೆ. ಮಾತ್ರವಲ್ಲ, ನಮ್ಮ ಸಭೆಯವರಲ್ಲದೆ
ಬೇರೆ ಬೇರೆ ಸಭೆಯವರು ಕೂಡ ನಮ್ಮ ಬೆಳೆ ಕಾಣಿಕೆ ಹಬ್ಬಕ್ಕೆ ದೇಣಿಗೆಯನ್ನ ನೀಡಿರುತ್ತಾರೆ. ಅವರಿಗೂ ಕೂಡ ನಾನು ವಂದನೆಗಳನ್ನ ತಿಳಿಸ್ತೇನೆ. ಇಂದಿನ ಬೆಳಿಗ್ಗೆಯ ಉಪಹಾರವನ್ನ ನೀಡಿದ ಶ್ರೀಯುತ ಜೀವನ್ ಕರ್ಕಡ ಕುಟುಂಬದವರಿಗೆ ನಾವು ವಂದನೆಗಳನ್ನ ತಿಳಿಸ್ತೇವೆ. ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನ ಶ್ರೀಮತಿ ರೋಸಿ ಕರ್ಕಡ ಮತ್ತು ಶ್ರೀಯುತ ರಾಜೇಶ್ ಕರ್ಕಡ ಇವರಿಗೂ ಕೂಡ ನಾವು ವಂದನೆಗಳನ್ನ ತಿಳಿಸ್ತೇವೆ. ಮಾತ್ರವಲ್ಲ, ಬೆಳೆ ಹಬ್ಬಕ್ಕೆ ತೆನೆಯನ್ನ ನೀಡಿದಂತ ಅಬುಬಕ್ಕರ್ ಸಿದ್ದಿಕ್ ಶಿರ್ವದ ಒಂದು ಕುಟುಂಬದವರು ನೀಡಿರುತ್ತಾರೆ. ಇವರಿಗೆ ಕೂಡ ನಾವು ವಂದನೆಗಳನ್ನ ತಿಳಿಸ್ತೇವೆ. ಕಬ್ಬನ್ನ ನೀಡಿದ ಶ್ರೀಮತಿ ಜಾನೆಟ್ ಸೋನ್ಸ್ ಕುಟುಂಬದವರಿಗೆ ಕೂಡ ನಾವು ವಂದನೆಗಳನ್ನ ತಿಳಿಸ್ತೇವೆ. ಇನ್ನು ನೀರನ್ನ ಕುಡಿಯುವಂತ ವ್ಯವಸ್ಥೆಯನ್ನ ಬಿಸ್ಲೇರಿ ಬಾಟಲ್ಗಳನ್ನ ನೀಡಿದಂತ ರಾಹುಲ್ ಕರ್ಕಡ ಹಳೆಂಗಡಿ ಇವರಿಗೆ ಕೂಡ ನಮ್ಮ ಸಭೆಯ ಪರವಾಗಿ ನಾವು ವಂದನೆಗಳನ್ನ ತಿಳಿಸ್ತೇವೆ. ಇಂದಿನ ವಿಶೇಷ ಆರಾಧನೆಯನ್ನು ಯೂಟ್ಯೂಬ್ ಲೈವ್ ನಲ್ಲಿ ನೀಡಲು ನಮ್ಮನ್ನು ಸಹಕರಿಸಿದ ಶ್ರೀಮತಿ ಫ್ಲಾರೆನ್ಸ್ ಮೆಂಡಿಸ್ ಡಿವೈನ್ ವರ್ಡ್ ಟಿವಿ ಇವರು ಮಂಗಳೂರು ಇವರಿಗೆ ಕೂಡ ನಾವು ವಂದನೆಗಳನ್ನ ತಿಳಿಸ್ತೇವೆ. ದೇವಾಲಯವನ್ನ ಶುಚಿಗೊಳಿಸುವಲ್ಲಿ ಸಹಾಯ ಮಾಡಿದಂತ ನಮ್ಮ ಸಭೆಯ ಪ್ರತಿಯೊಬ್ಬ ಸದಸ್ಯರಿಗೂ ನಾವು ವಂದನೆಗಳನ್ನ ತಿಳಿಸ್ತೇವೆ. ದೇವಾಲಯವನ್ನ ಚಂದವಾಗಿ ಶೃಂಗರಿಸಿದಂತ ಜೀವನ್ ಕರ್ಕಳರವರಿಗೂ ಮಾತ್ರವಲ್ಲ, ನಮ್ಮ ಜೊತೆಯಲ್ಲಿ ಇದ್ದು ಸಭೆಯ ಅನೇಕ ಕೆಲಸ ಕಾರ್ಯಗಳಲ್ಲಿ ನಮ್ಮೊಂದಿಗೆ ಸಹಾಯ ಮಾಡಿದಂತ ಮಣಿ ಇವರಿಗೂ ಕೂಡ ನಾವು ವಂದನೆಗಳನ್ನ ತಿಳಿಸ್ತೇವೆ. ಬೆಳೆ ಹಬ್ಬದ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಕೆಲಸಕ್ಕೆ ಪ್ರೋತ್ಸಾಹ ನೀಡಿದಂತ ಸಭಾ ಪಾಲನಾ ಸಮಿತಿಯ ಸದಸ್ಯರಿಗೂ ಕೂಡ ನಾನು ವಂದನೆಗಳನ್ನ ತಿಳಿಸ್ತೇನೆ. ಇಂದು ಹಬ್ಬದ ಆರಾಧನೆಯಲ್ಲಿ ವಿಶೇಷ ಸಂಗೀತವನ್ನ ಹೇಳಿಕೊಟ್ಟಂತ ಶರ್ಲಿ ಕೋಟ್ಯಾನ್ ಹಾಗೂ ಸ್ಟ್ಯಾನ್ಸನ್ ರವರಿಗೆ ಕೂಡ ನಾವು ವಂದನೆಗಳನ್ನ ತಿಳಿಸ್ತೇವೆ. ವಿಶೇಷ ಹಾಡನ್ನ ಹೇಳುವಂತ ಸಭೆಯ ಸದಸ್ಯರಿಗೂ ಕೂಡ ನಾನು ವಂದನೆಗಳನ್ನ ತಿಳಿಸ್ತೇನೆ. ಮಾತ್ರವಲ್ಲ, ಹಿರಿಯ ನಾಗರಿಕರು ಕೂಡ ವಿಶೇಷ ಗೀತಗಳನ್ನ ಹಾಡಿದ್ದಾರೆ. ಅವರಿಗೂ ಕೂಡ ನಮ್ಮ ಸಭೆಯ ಪರವಾಗಿ ನಾನು ವಂದನೆಗಳನ್ನ ತಿಳಿಸ್ತೇನೆ. ಬೇರೆ ಒಂದು ಕುಟುಂಬದವರು ನೂತನ ವಾಹನವನ್ನ ತೆಗೆದುಕೊಂಡಿರುವುದರಿಂದ ಆರಾಧನೆಯ ತರುವಾಯ ಸಭೆಯವರಿಗೆ ಸಿಹಿಯನ್ನ ನೀಡಲಿರುವರು. ಸಭೆಯವರು ಸ್ವೀಕರಿಸುವಂತೆ ನಾನು ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ಬೆಳೆ ಕಾಣಿಕೆ ಹಬ್ಬದ ಪ್ರಯುಕ್ತವಾಗಿ ಬಹುಮಾನವನ್ನ ತರುವಲ್ಲಿ ಸಹಕರಿಸಿದಂತ ಸರ್ವರಿಗೂ ಕೂಡ ನಾನು ವಂದನೆಗಳನ್ನ ತಿಳಿಸ್ತೇನೆ. ಈ ದಿನ ಬೇರೆ ಬೇರೆ ಸಭೆಗಳಿಂದ ಬಂದಿರುವ ಸರ್ವರನ್ನು ನಮ್ಮ ಸಭೆಗೆ ಪ್ರೀತಿಯಿಂದ ನಾವು ಸ್ವಾಗತಿಸುತ್ತಾ ವಂದನೆಯನ್ನ ನಾವು ತಿಳಿಸ್ತೇವೆ. ಮಧ್ಯಾಹ್ನದ ಊಟದ ತರುವಾಯ ನಡೆಯುವ ಆಟೋಟ ಸ್ಪರ್ಧೆಯ ಮುತುವರ್ಜಿ ವಹಿಸಲಿರುವ ಜೀವನ್ ಕರ್ಕಡ ಹಾಗೂ ದೀಪ್ತಿ ಕರ್ಕಡ ಇವರಿಗೆ ಕೂಡ ನಾವು ವಂದನೆಗಳನ್ನ ತಿಳಿಸ್ತೇವೆ. ಆರಾಧನೆಯ ನಂತರ ಲಘು ಉಪಹಾರದ ವ್ಯವಸ್ಥೆ ಇರುತ್ತದೆ. ಎಲ್ಲರೂ ಕೂಡ ಸ್ವೀಕರಿಸಿ ತದನಂತರದಲ್ಲಿ ಆಲಯದೊಳಕ್ಕೆ ಸೇರಿ ಬರುವಂತೆ, ನಂತರ ನಡೆಯುವಂತ ಏಲಂನಲ್ಲಿ ಭಾಗವಹಿಸಿ ಮಧ್ಯಾಹ್ನದ ಅನ್ಯೋನ್ಯ ಭೋಜನೆಯಲ್ಲಿಯೂ ಭಾಗವಹಿಸುವಂತೆ ನಾನು ವಿನಂತಿಸಿಕೊಳ್ಳುತ್ತೇನೆ. ಬೇರೆ ಹಿರಿಯ ನಾಗರಿಕರ ಭಾನುವಾರ ಎಂಬುದಾಗಿ ನಾವು ಆಚರಿಸುವಂಥದ್ದು ಸಾಮಾನ್ಯ. ಆದರೆ ಇಂದು ನಾವು 60 ವರ್ಷದ ಮೇಲ್ಪಟ್ಟ ಎಲ್ಲ ಹಿರಿಯರು ದಯಮಾಡಿ ಮುಂದೆ ಬರುವಂತೆ ನಾನು ಕೇಳಿಕೊಳ್ಳುತ್ತೇನೆ. ನಮ್ಮ ಸಭೆಯವರು ಮಾತ್ರವಲ್ಲದೆ ಬೇರೆ ಬೇರೆ ಸಭೆಯವರಿಂದ ಬಂದಂತವರು 60 ವರ್ಷ ಮೇಲ್ಪಟ್ಟ ಎಲ್ಲ ಹಿರಿಯರು ಕೂಡ ದಯಮಾಡಿ ಇಲ್ಲಿ ಮುಂದೆ ಬರಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ.
ಮಧ್ಯದಲ್ಲಿ ಮುಖ್ಯ ಅತಿಥಿಯಾಗಿ ಬಂದಿರುವಂತ ಬಟ್ಟಿ ಅಯ್ಯನವರು ನಮ್ಮೆಲ್ಲರೂ ಕೂಡ ಚಿರಪರಿಚಿತವಿರುವಂತ ಅಯ್ಯ. ಮಾತ್ರವಲ್ಲ, ಇವರಿಗೆ ಕೂಡ ನಾವು ಆಹ್ವಾನವನ್ನ ನೀಡುವಾಗ ಅಯ್ಯ ನಾನು ಮನೆಗೆ ಬರುವುದಾ ಎಂಬುದಾಗಿ ಕೇಳಿದಾಗ, ಬೇಡ ಅಯ್ಯ, ನನಗೆ ವಾಟ್ಸಪ್ ಅಲ್ಲಿ ಕಳಿಸಿಕೊಡಿ ಎಂಬುದಾಗಿ ಕೇವಲ ಫೋನ್ ಅಲ್ಲಿ ಮತ್ತು ವಾಟ್ಸಪ್ ಅಲ್ಲಿ ಮಾತ್ರ ಇನ್ವಿಟೇಷನ್ ಕಳಿಸುವ ಮೂಲಕವಾಗಿ ಪ್ರೀತಿಯಿಂದ ಅವರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಹಾಗಾಗಿ ನಮ್ಮ ಸಭೆಯವರು ನೀಡುವಂತ ಒಂದು ಸಣ್ಣ ಕಾಣಿಕೆಯನ್ನ ಪ್ರಿಯ ಅಯ್ಯನವರು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ ಸಭಾಪಾಲನಾ ಸಮಿತಿಯ ಎಲ್ಲಾ ಸದಸ್ಯರು ದಯಮಾಡಿ ಮುಂದೆ ಬರಬೇಕಾಗಿ ನಾನು ಕೇಳಿಕೊಳ್ತೇನೆ. ಸಭಾ ಪರಿಪಾಲನಾ ಸಮಿತಿಯ ಎಲ್ಲಾ ಸದಸ್ಯರು. ನಾವು ತಂದಿರುವಂತ ಕಾಣಿಕೆಯನ್ನ ದೇವರಿಗೆ ಸಮರ್ಪಿಸುವ ಹಾಗೆ ಕನ್ನಡ ಸಂಗೀತ 316 ಚರಣವನ್ನ ಹಾಡುವಾಗ ಮುಂದೆ ಬಂದು ಕಾಣಿಕೆಯನ್ನ ನೀಡುವಂತೆ ನಾನು ಕೇಳಿಕೊಳ್ಳುತ್ತೇನೆ. ಕನ್ನಡ ಸಂಗೀತ 316. Sama
ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆ ದಾನಗಳಿಗೂ ಕುಂದಿಲ್ಲದೆಲ್ಲ ವರದಾನಗಳಿಗೂ ಮೂಲನಾದ ದೇವರೇ, ಈ ಹಬ್ಬದ ದಿನದಂದು ಕೃತಜ್ಞತಾ ಹೃದಯದಿಂದ ನಿನ್ನ ಪವಿತ್ರಾಲಯದಲ್ಲಿ ಸೇರಿ ಬಂದಿದ್ದೇವೆ. ಇಂದು ನಿನ್ನನ್ನು ಆರಾಧಿಸಲು ನೀನು ನೀಡಿದ ಕೃಪೆಯನ್ನು ನೆನೆಸಿಕೊಳ್ಳುತ್ತಾ ಕಾಣಿಕೆಯನ್ನು, ವಸ್ತುರೂಪದ ಕಾಣಿಕೆಗಳನ್ನು ನಿನಗೆ ಸಮರ್ಪಣೆ ಮಾಡಿದ್ದೇವೆ. ದೇವರೇ, ನಮ್ಮ ಜೀವನದ ಪ್ರತಿ ದಿನದಲ್ಲಿಯೂ ಪ್ರತಿ ಕ್ಷಣದಲ್ಲಿಯೂ ನಿನ್ನ ಕೃಪಾಶೀರ್ವಾದದಿಂದ ತುಂಬಿಸಿ ನಿರೀಕ್ಷೆಯಿಂದ ನಮ್ಮನ್ನು ಮುನ್ನಡೆಸಿರುತ್ತಿ. ನಾವು ಸಮರ್ಪಿಸಿರುವುದೆಲ್ಲವೂ ನಿನ್ನ ದಾನವೇ ಆಗಿದೆ. ನಾವು ಕೊರತೆಯಲ್ಲಿ ಬಿದ್ದಾಗ ಸಮೃದ್ಧಿಯನ್ನು, ಭರವಸೆ ಕಳಕೊಂಡಾಗ ಭವಿಷ್ಯತ್ತಿನ ಭವ್ಯ ಕನಸುಗಳನ್ನು ತೋರಿಸಿದೆ. ನಾವು ಸಮಸ್ಯೆಯಲ್ಲಿದ್ದಾಗ ಸಹಾಯದ ಹಸ್ತವನ್ನು, ಕಣ್ಣೀರಿಟ್ಟಾಗ ಕರುಣೆಯ ಕೈಗಳಿಂದಲೂ ಆಧರಿಸಿದೆ. ಕುಟುಂಬದ ಪ್ರೀತಿಯನ್ನು, ಸ್ನೇಹಿತರ ಸ್ನೇಹವನ್ನು, ಮಕ್ಕಳ ಮೊಮ್ಮಕ್ಕಳ ಮುಗ್ಧತೆಯನ್ನು ಕಾಣುವ ಕೃಪೆಯನ್ನು ಕೊಟ್ಟಿದೆ. ಸಭೆ ಸಮಾಜದಲ್ಲಿ ನಮ್ಮ ಕೊಡುಗೆಗಳನ್ನು ನೀಡಲು, ಫಲಭರಿತ ಜೀವನ ಸಾಗಿಸಲು ನಮಗೆ ನಿನ್ನ ಆಶೀರ್ವಾದದ ಮಳೆಯನ್ನು ಸುರಿಸ ಮಾಡಿದೆ. ಈ ಪವಿತ್ರ ದಿನದಂದು ನಾವು ಕಳೆದ ವಾರದಲ್ಲಿ ತಮ್ಮ ಜನ್ಮದಿನ, ವಿವಾಹ ವಾರ್ಷಿಕೋತ್ಸವ ಹಾಗೂ ಮತ್ತಿತರ ವಿಶೇಷ ದಿನಗಳನ್ನು ಕಂಡಂತವರು ನೆನಪಿಸಿಕೊಳ್ಳುತ್ತೇವೆ. ಮುಂದಿನ ದಿನಗಳಲ್ಲಿಯೂ ಅವರೆಲ್ಲರನ್ನು ನಿನ್ನ ಕೃಪೆಯಿಂದ ತುಂಬಿಸು. ದೇವರೇ, ಈಗಲೂ ಯಾವಾಗಲೂ ನಮ್ಮನ್ನು, ನಮ್ಮ ಕುಟುಂಬಗಳನ್ನು ನಿನ್ನ ಪ್ರೀತಿಯ ಕರಗಳಿಂದ ಆವರಿಸಿ ಕಾಪಾಡು ಎಂಬುದಾಗಿ ಪ್ರಾರ್ಥಿಸಿ ನಮ್ಮ ಕಾಣಿಕೆಗಳನ್ನು, ನಮ್ಮನ್ನು ನಿನಗೆ ಅರ್ಪಿಸುತ್ತೇವೆ. ಆಮೆನ್. ಸಭೆ ಹೃದಯ ಮಾಡಿ ಕೂತ್ಕೊಳ್ಳಿ. ನಾವು ಪರಾರ್ಥ ಪ್ರಾರ್ಥನೆಯನ್ನ ಮಾಡೋಣ. ಪ್ರತಿ ಪರಾರ್ಥ ಪ್ರಾರ್ಥನೆಯ ನಂತರ ಸಭೆಯ ಪ್ರತ್ಯುತ್ತರ ಹಾಡಿನ ರೂಪದಲ್ಲಿ ಕೇಳೆಮ್ಮನ್ನು ಕೇಳೆಮ್ಮನ್ನು ಎಂಬುದಾಗಿರಲಿ. ದೇವರೇ, ನಮ್ಮ ಜಗತ್ತಿನಲ್ಲಿ ಆಹಾರ ಸಮಸ್ಯೆಯಿಂದಾಗಿ ಅನೇಕ ಕುಟುಂಬಗಳು ಬಳಲುತ್ತಿವೆ. ಕೆಲವರು ಒಂದು ಹೊತ್ತಿನ ಆಹಾರಕ್ಕಾಗಿಯೂ ಗತಿಯಿಲ್ಲದ ಸ್ಥಿತಿಯಲ್ಲಿದ್ದಾರೆ. ಕೆಲವರು ಸರಿಯಾದ ಪೋಷಕಾಂಶ ದೊರೆಯದೆ ಅಶಕ್ತರಾದಂಥ ಸ್ಥಿತಿಯಲ್ಲಿದ್ದಾರೆ. ಇನ್ನು ಅನೇಕರು ಮೂಲಭೂತವಾದ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಇಂಥ ಜನರನ್ನು, ಕುಟುಂಬವನ್ನು, ದೇಶಗಳನ್ನು ನಿನ್ನ ಪವಿತ್ರ ಆಲಯದಲ್ಲಿ ನಾವು ಸ್ಮರಿಸುತ್ತಾ ಅವರಿಗೆ ನಿನ್ನ ಸಹಾಯ ಮತ್ತು ಸರಿಯಾದ ಸೌಲಭ್ಯ ದೊರೆಯಲೆಂದು ಬೇಡುತ್ತೇವೆ. ದೇವರೇ, ಪರಿಸರ ಮಾಲಿನ್ಯತೆಯಿಂದಾಗಿ ಇಡೀ ಸೃಷ್ಟಿ ವಿವಿಧ ಸಮಸ್ಯೆಗಳನ್ನ ಎದುರಿಸುತ್ತಿದೆ. ಜೀವ ವೈವಿಧ್ಯತೆಯಲ್ಲೂ ಅನೇಕ ರೀತಿಯಾದ ಕಷ್ಟಗಳು ಎದುರಾಗುತ್ತಿದೆ. ಜನರು ಶುದ್ಧ ನೀರಿಗಾಗಿ, ಶುದ್ಧ ಗಾಳಿಗಾಗಿ, ಸ್ವಚ್ಛ ಪರಿಸರಕ್ಕಾಗಿ ಹುಡುಕಾಡುವ ಪರಿಸ್ಥಿತಿಗಳು ಎದುರಾಗಿವೆ. ಇಂಥ ಸಂದರ್ಭದಲ್ಲಿ ಮಾನವರಾದ ನಾವೆಲ್ಲರೂ ಸೃಷ್ಟಿಯ ಸಂರಕ್ಷಣೆ ಮಾಡುವಲ್ಲಿಯೂ ನೀನು ಕೈವರ್ತಿಸಿದ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಿಸುವಲ್ಲಿಯೂ ನಿನ್ನ ಕೃಪೆ ನೀಡೆಂದು ಬೇಡುತ್ತೇವೆ. ದೇವರೇ, ನಮ್ಮ ರಾಜ್ಯದಲ್ಲಿ ಮತ್ತಿತರ ರಾಜ್ಯದಲ್ಲಿ ರೈತಾಪಿ ವರ್ಗದ ಜನರು ತಮ್ಮ ಬೆಳೆಗೆ ತಕ್ಕ ಫಲ ದೊರೆಯದೆ ಇನ್ನು ಹಲವಾರು ಸಾಲದ ಬಾಧೆಯಿಂದ ತತ್ತರಿಸಿ ಹೋಗಿ ಜೀವನದಲ್ಲಿ ನಿರೀಕ್ಷೆ ಕಳಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರ ಕುಟುಂಬಗಳನ್ನು ನಿನ್ನ ಪವಿತ್ರ ಆಲಯದಲ್ಲಿ ನಾವು ಸ್ಮರಿಸುತ್ತಾ ಅವರಿಗೆ ನಿನ್ನ ಆದರಣೆ, ಸಹಾಯ ನೀಡೆಂದು ಬೇಡುತ್ತೇವೆ. ಈಗ ನಮ್ಮ ಸಭೆಯವರಿಂದ ಒಂದು ವಿಶೇಷ ಗೀತೆಯನ್ನ ನಾವು ಆಲಿಸೋಣ. ತದನಂತರದಲ್ಲಿ ನಮ್ಮ ಮಧ್ಯದಲ್ಲಿರುವಂತಹ ಪ್ರಿಯ ಸೇವಕರು ದೇವರ ವಾಕ್ಯದ ಸಂದೇಶವನ್ನ ನೀಡಲಿದ್ದಾರೆ.
ಕೃಪಾ ಸಾನ್ನಿಧ್ಯವನ್ನು ಬಯಸಿ ಬಂದಿರುವಂತ ನಿನ್ನ ಜನರನ್ನು ಕರುಣಿಸಿ ಕಟಾಕ್ಷಿಸುತ್ತೇವೆ. ಕೃಪಾಪೂರ್ಣನಾದ ದೇವರು ನೀನು, ನಮ್ಮೆಲ್ಲರ ಆದರಿಕರು, ಪರಿಪಾಲಕನು. ದೇವರೇ, ನಿನ್ನ ದಿವ್ಯ ದೃಷ್ಟಿಯನ್ನು ನಮ್ಮ ಮೇಲೆ ಹರಿಸಿದೆ. ನಾವು ನಿನ್ನ ಸಾನ್ನಿಧ್ಯವನ್ನು ಬಯಸಿ ನಿನ್ನ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕಾಗಿ ಅಪೇಕ್ಷೆ ಪಡುವಾಗ ಮಾತ್ರವಲ್ಲ, ಈ ವಿಶೇಷವಾದಂಥ ದಿನದಲ್ಲಿ ನಿನಗೆ ಸ್ತೋತ್ರಾರ್ಪಣೆಯನ್ನು ಸಲ್ಲಿಸುವುದಕ್ಕಾಗಿ ಬಂದಿರುವಾಗ ದೇವರೇ, ನಿನ್ನ ದರ್ಶನ ಭಾಗ್ಯವನ್ನು ನಮಗೆ ಅನುಗ್ರಹಿಸು. ನಂಬಿಕೆಯಿಂದ ನಿನ್ನನ್ನು ಆರಾಧಿಸುವಂತೆ, ನಂಬಿಕೆಯಿಂದ ನಿನ್ನ ವಾಕ್ಯವನ್ನು ಕೇಳಿ ಗ್ರಹಿಸಿಕೊಳ್ಳಿಕ್ಕಾಗುವಂತೆ ಈ ಸ್ಥಳದಲ್ಲಿ, ಈ ಸಮಯದಲ್ಲಿ ನಮ್ಮನ್ನು ತಂದದಕ್ಕಾಗಿ ನಿನಗೆ ಸ್ತೋತ್ರ ಹೇಳಿ. ಈಗ ನಿನ್ನ ವಾಕ್ಯ ಧ್ಯಾನವಾಗುವಾಗ, ವಾಕ್ಯ ಸಾರಲ್ಪಡುವಾಗಲೂ ಅದನ್ನು ಕೇಳಿಸುವಾಗಲೂ ನೀನು ನಮ್ಮ ಜೊತೆಗಿದ್ದುಕೊಂಡು ನಮ್ಮ ನಡೆಸು, ಆಧರಿಸು, ಬಲಪಡಿಸೆಂದು ಬೇಡಿ ನಿನ್ನ ದಿವ್ಯ ಹಸ್ತಕ್ಕೆ ಎಲ್ಲವನ್ನು ಒಪ್ಪಿಸ್ತೇವೆ. ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್. ಧ್ಯಾನಕ್ಕಾಗಿ ನಮ್ಮ ಮುಂದಿರುವಂತಹ ವೇದ ಭಾಗ ಶ್ರೀ ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ ಪ್ರಾರಂಭದ 4 ವಚನಗಳು. ಶ್ರೀ ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ ಪ್ರಾರಂಭದ 4 ವಚನಗಳು. ದೈವರ ವಾಕ್ಯವನ್ನು ಆಲಿಸಿರಿ. ಯೇಸು ತಲೆ ಎತ್ತಿ ನೋಡಿ ಐಶ್ವರ್ಯವಂತರು ಕಾಣಿಕೆಗಳನ್ನು ಬೊಕ್ಕಸದಲ್ಲಿ ಹಾಕುವುದನ್ನು ಕಂಡನು. ಆಗ ಒಬ್ಬ ಬಡ ವಿಧವೆಯು ಬಂದು 2 ಕಾಸುಗಳನ್ನು ಹಾಕಲು ಆತನದನ್ನು ನೋಡಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಈ ಬಡ ವಿಧವೆ ಎಲ್ಲರಿಗಿಂತಲೂ ಹೆಚ್ಚು ಹಾಕಿದ್ದಾಳೆ. ಹೇಗೆಂದರೆ ಅವರೆಲ್ಲರೂ ತಮಗೆ ಸಾಕಾಗಿ ಮಿಕ್ಕದ್ದರಲ್ಲಿ ಕಾಣಿಕೆ ಕೊಟ್ಟರು. ಈಕೆಯೋ ತನ್ನ ಬಡತನದಲ್ಲಿಯೂ ತನಗಿದ್ದ ಜೀವನವನ್ನೆಲ್ಲ ಕೊಟ್ಟು ಬಿಟ್ಟಳು ಅಂದನು ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ದೇವರ ಕೃಪೆ ಆಶೀರ್ವಾದವನ್ನು ಸ್ಮರಿಸುತ್ತಾ ದೇವರ ಸನ್ನಿಧಾನಕ್ಕೆ ಬರುವಂತ ಕೃಪೆಯನ್ನು ದೇವರು ಕೊಟ್ಟಿದ್ದಾರೆ. ಫಲೋತ್ಸವ ಹಬ್ಬದ, ಸುಗ್ಗಿ ಹಬ್ಬದ ಶುಭಾಶಯಗಳನ್ನು ನಿಮಗೆ ತಿಳಿಸ್ತೇನೆ. ದೇವರ ಕೃಪಾಶೀರ್ವಾದವನ್ನು ಕೂಡ ಕೋರುವವನಾಗಿದ್ದೇನೆ. ಕೃತಜ್ಞತಾ ಹಬ್ಬ, ಬೆಳೆ ಕಾಣಿಕೆ ಹಬ್ಬ, ಸ್ತೋತ್ರಾರ್ಪಣ ಹಬ್ಬ, ಬೇರೆ ಬೇರೆ ರೀತಿಯಲ್ಲಿ ನಾವು ಕರೀಬಹುದಾದರೆ ದೇವರಿಗೆ ಸ್ತೋತ್ರ ಸಲ್ಲಿಸುವುದಕ್ಕಾಗಿ ಥ್ಯಾಂಕ್ಸ್ ಗಿವಿಂಗ್ ಸರ್ವಿಸ್, ಸ್ತೋತ್ರಾರ್ಪಣ ಆರಾಧನೆಗಾಗಿ ಸೇರಿ ಬಂದಿರುವಂತ ನಾವು ದೇವರ ಉಪಕಾರವನ್ನು ಸ್ಮರಿಸುವಂತಹದ್ದು. ಈ ವರ್ಷವೆಲ್ಲ ನಮ್ಮನ್ನು ಕಾಯ್ದು ಕಾಪಾಡಿ ಸಂರಕ್ಷಣೆ ಮಾಡಿ ಭೂಮಿಯ ಫಲಗಳನ್ನು ಮತ್ತೆ ಹೊಂದಿಕೊಳ್ಳುವಂತ ಕೃಪೆಯನ್ನು ಕೊಟ್ಟಂತ ದೇವರಿಗೆ ಸ್ತೋತ್ರಾರ್ಪಣೆಯನ್ನು ಮಾಡುವಂತಹದ್ದು ನಮ್ಮ ಕರ್ತವ್ಯ. ನಾವು ಅನೇಕ ಬಾರಿ ನೆನೆಸ್ಬೋದು, ಬೆಳೆ ಕಾಣಿಕೆ ಹಬ್ಬ, ಏನು ಕಾಣಿಕೆಯನ್ನು ತಂದು ಕೊಡುವಂತಹದ್ದು, ಏಲಂ ಹಾಕುವಂತಹದ್ದು, ಆಟೋಟಗಳಲ್ಲಿ ಭಾಗವಹಿಸುವಂತದ್ದು ಮುಗಿದು ಹೋಯಿತು. ಆದ್ರೆ ದೇವರಿಗೆ ಸ್ತೋತ್ರಾರ್ಪಣೆ ಆ ನಮ್ಮ ಕೊಟ್ಟಂತ ಕಾಣಿಕೆಗಳು ಅಥವಾ ನಮ್ಮ ಆಟೋಟಗಳು, ನಮ್ಮ ಫೆಲೋಶಿಪ್, ಸಾಮುದಾಯಿಕವಾಗಿ ಒಟ್ಟಾಗಿ ಅನ್ಯೋನ್ಯತೆಯಿಂದ ಆಟ ಆಡುವಂತಹದ್ದು, ದೇವರು ನಮಗೆ ಸಕಲವಾಗಿ ಕೊಟ್ಟಂತ ಆಶೀರ್ವಾದ ಎಲ್ಲವೂ, ನಮಗೆ ಕೊಟ್ಟಂತ ಜ್ಞಾನ, ನಮಗೆ ಕೊಟ್ಟಂತ ಆರೋಗ್ಯ, ನಮಗೆ ಕೊಟ್ಟಂತ ಕುಟುಂಬ ಜೀವನ ಎಲ್ಲವನ್ನು ಸ್ಮರಿಸಿ ದೇವರು ಈ ವರ್ಷವಿಡೀ ನಮ್ಮನ್ನು ಕಾಯ್ದು ಕಾಪಾಡಿ ಮಾತ್ರವಲ್ಲ ಭೂಮಿಯ ಹೊಸ ಫಲವನ್ನು ಹೊಂದಿಕೊಳ್ಳುವಂತ ಕೃಪೆಯನ್ನು ಕೊಟ್ಟದ್ದನ್ನು ಸ್ಮರಿಸಿ ದೇವರಿಗೆ ಸ್ತೋತ್ರಾರ್ಪಣೆಯನ್ನು ಸಲ್ಲಿಸುವಂತ ಅವಕಾಶ. ಇದನ್ನು ನಾವು ನಂಬಿಕೆಯಿಂದ ನಾವು ಮಾಡಬೇಕು. ಮಾತ್ರವಲ್ಲ, ಆ ಸಮಯದಲ್ಲಿ ದೇವರನ್ನು ಆರಾಧಿಸಿ ನಮ್ಮ ತ್ಯಾಗಪೂರಿತವಾದಂತ ಸಂತೋಷವಾದಂತ ಕಾಣಿಕೆಗಳೊಂದಿಗೆ ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಂಡು ಆತನನ್ನು ಆರಾಧಿಸಿ ಮುನ್ನಡೆಯುವಂತಹದ್ದು ನಮ್ಮ ಕರ್ತವ್ಯವಾಗಿರುವಂತಹದ್ದು. ರೈತರು, ವ್ಯವಸಾಯಗಾರರು ನಂಬಿಕೆ, ನಿರೀಕ್ಷೆಯಿಂದ ತಮ್ಮ ಕಾರ್ಯಗಳನ್ನು ಪ್ರಾರಂಭಿಸ್ತಾರೆ. ಮಾತ್ರವಲ್ಲ, ಆ ಕಾರ್ಯಕ್ಕೆ ಕೈ ಹಾಕುವಾಗ, ಅವರ ವರ್ಷಂಪ್ರತಿಯಾಗಿ ವ್ಯವಸಾಯದ ಕೆಲಸಗಳನ್ನು ಮಾಡುವಾಗ, ಕೃಷಿಯ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವಾಗ ಅವರಲ್ಲಿ ಒಂದು ನಂಬಿಕೆ, ನಾನು ಮಾಡುವಂತ ಈ ಕಾರ್ಯ, ನಾನು ಮಾಡುವಂತ ಬಿತ್ತನೆ ಮುಂದಕ್ಕೆ ಫಲವನ್ನು ದೇವರು ಕೊಡ್ತಾನೆ, ದೇವರ ಆಶೀರ್ವಾದ ಮಾಡ್ತಾನೆ, ಫಲ ಸಮೃದ್ಧತೆಯನ್ನು ಕೊಡಲು ಶಕ್ತನಾದ ದೇವರು ನನ್ನ ನಂಬಿಕೆಗೆ ಪೂರಕವಾಗಿ ಎಲ್ಲವನ್ನು ಮಾಡಲು ಶಕ್ತನೆಂಬಂತ ಆ ನಂಬಿಕೆ, ಆ ನಿರೀಕ್ಷೆಯೊಂದಿಗೆ ರೈತರು ವ್ಯವಸಾಯ ಮಾಡ್ತಾರೆ, ಭೂಮಿಯನ್ನು ಉಳ್ತಾರೆ, ಬಿತ್ತನೆ ಮಾಡ್ತಾರೆ, ಫಲವನ್ನು ಹೊಂದಿಕೊಳ್ತಾರೆ, ದೇವರ ಆಶೀರ್ವಾದ. ಅದರಿಂದ ಅವರು ಆ ಭೂಮಿಯ ಫಲಗಳನ್ನು ಅನುಭವಿಸುವಾಗ ದೇವರಿಗೆ ಕೃತಜ್ಞತೆ ಹೇಳ್ತಾರೆ, ದೇವರಿಗೆ ಸ್ತೋತ್ರಾರ್ಪಣೆ ಮಾಡ್ತಾರೆ. ತಮ್ಮ ತೋಟದ ಬೆಳೆಗಳಲ್ಲಿ ಒಂದು ಅಂಶವನ್ನು, ಪ್ರಥಮ ಫಲವನ್ನು ದೇವರಿಗೆ ಕಾಣಿಕೆಯಾಗಿ ತರ್ತಾರೆ. ಹೃದಯಪೂರ್ವಕವಾದಂತ ಆರಾಧನೆ, ಹೃದಯಪೂರ್ವಕವಾದಂತ ಅರ್ಪಣೆ, ಹೃದಯಪೂರ್ವಕವಾದಂತ ಕೊಡುಗೆಗಳಲ್ಲಿ ನಾವು ಕಂಡುಕೊಳ್ಳುವಂತಹದ್ದು. ಕೃಷಿಕರು ಮಾತ್ರವೇ ಸಂತೋಷ ಪಡುವುದಲ್ಲ. ಒಂದು ವೇಳೆ ನಮಗೆ ಭೂಮಿ ಇಲ್ಲದೆ ಇರಬಹುದು, ಕೃಷಿ ಮಾಡುವಂತ ಅವಕಾಶ ಇಲ್ಲದೆ ಇರಬಹುದು, ಆದರೆ
ನಾವು ಇನ್ನೊಬ್ಬರು ಮಾಡಿದ ಕೃಷಿಯ ಫಲವನ್ನು ನಾವು ಹೊಂದಿಕೊಳ್ತೇವೆ. ಅಂಗಡಿಯಿಂದ ನಾವು ತರಬಹುದು, ಮಾರ್ಕೆಟ್ ಇಂದ ತರಬಹುದು, ಹಣ್ಣು ಹಂಪಲು ತರಕಾರಿಗಳು, ಅಕ್ಕಿ, ಗೋಧಿ ಎಲ್ಲವನ್ನು ನಾವು ತರಬಹುದು. ಅದು ಇನ್ನೊಬ್ಬರು ಬೆಳೆದಂತ ಆ ಫಲ. ಅದರಿಂದ ನಾವು ಬೆಳೆಯದಿದ್ರು ಕೂಡ ನಮಗೋಸ್ಕರ ಬೆಳೆಯುವಂತ ಕೃಷಿಕರು, ರೈತರು, ಅವರಿಗಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಮತ್ತು ಅವರ ಮೂಲಕವಾಗಿ ದೇವರು ಸಕಲ ಸೃಷ್ಟಿಯನ್ನು ಆತನು ಪಾಲನೆ ಮಾಡ್ತಾನೆ, ಪೋಷಣೆ ಮಾಡ್ತಾನೆ. ಯಾರು ಹಸಿವಿನಿಂದ ನರಳದೆ, ಯಾರು ಕೂಡ ಹಸಿವಿನಿಂದ ಹೊಟ್ಟೆಗಿಲ್ಲದೆ ನರಳುವಂತ ಸ್ಥಿತಿಗೆ ದೇವರು ತರುವಾತನಲ್ಲ. ಪ್ರತಿಯೊಬ್ಬರು ಕೂಡ ಉಂಡು ತೃಪ್ತರಾಗಿ ಸಂತೋಷ ಪಡುವಂತೆ, ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ಮಾಡಲು ಶಕ್ತನಾದ ದೇವರು. ಅದರಿಂದ ನಾವು ಆಚರಿಸುವಾಗ ಪ್ರತಿಯೊಬ್ಬರು ಕೂಡ ಈ ಹೊಸ ಫಲಗಳನ್ನು ತರುವಂತಹದ್ದು ಅಂಗಡಿಯಿಂದ ಕೊಂಡು ನಾವು ತರಬಹುದು. ನಾವು ಬೆಳೆದಂತ ತರಕಾರಿ ಫಲವಸ್ತುಗಳನ್ನು ತರಬಹುದು. ಅಥವಾ ನಮಗೆ ಫಲವಸ್ತುಗಳು ಬೆಳಿಲಿಕ್ಕೆ ಆಗ್ಲಿಲ್ಲ, ನಾವು ಕಾಣಿಕೆಗಳೊಂದಿಗೆ, ದೇವರು ನಮಗೆ ಸಮೃದ್ಧಿಯನ್ನು ಕೊಟ್ಟಿದ್ದಾನೆ, ಕಾಣಿಕೆಗಳೊಂದಿಗೆ ಬಂದು ದೇವರ ಸನ್ನಿಧಾನದಲ್ಲಿ ಅದನ್ನು ಅರ್ಪಣೆ ಮಾಡಿ ದೇವರನ್ನು ಸ್ತುತಿಸಿ ಕೊಂಡಾಡುವಂತೆ. ಯಾಕಂತ ಹೇಳಿದ್ರೆ ದೇವರು ವರ್ಷವಿಡೀ ನಮ್ಮನ್ನು ಕಾಯ್ದು ಕಾಪಾಡಿ ಆರೋಗ್ಯ, ಕ್ಷೇಮ, ಸೌಖ್ಯವನ್ನು ಕೊಟ್ಟು, ಜ್ಞಾನ, ತಿಳುವಳಿಕೆ, ಬುದ್ಧಿಶಕ್ತಿಯನ್ನು ಕೊಟ್ಟು ನಮ್ಮನ್ನು ಮುನ್ನಡೆಸ್ತಾ ಬಂದಂತ ದೇವರು. ಅದಕ್ಕಾಗಿ ಸ್ತೋತ್ರಾರ್ಪಣ ಆರಾಧನೆಯನ್ನು ನಾವು ಮಾಡುವಂತಹದ್ದು. ದೇವರ ಕೃಪೆ, ದೇವರ ಆಶೀರ್ವಾದವನ್ನು ಯಾವತ್ತೂ ಕೂಡ ನಾವು ನೆನಪಿಸಿಕೊಳ್ಳುವಂತಹದ್ದು ಎಷ್ಟು ಅಗತ್ಯವಾಗಿರುವಂತ. ದೇವರು ಕೊಟ್ಟಂತ ಈ ಭೂಮಿ ಅದು ಬರಡು ಭೂಮಿ ಅಲ್ಲ, ಫಲಭರಿತವಾದಂತ, ಸಂಪದ್ಭರಿತವಾದಂತ ಭೂಮಿ ದೇವರು ನಮಗೋಸ್ಕರ ನಾವು ಅನುಭವಿಸುವುದಕ್ಕಾಗಿ ಕೊಟ್ಟಿದ್ದಾನೆ. ಅದರಿಂದ ಆ ಭೂಮಿಯಲ್ಲಿ ವಾಸ ಮಾಡುವಂತ ನಾವು ಒಂದು ವೇಳೆ ಭೂಮಿಯಲ್ಲಿರುವಂತಹದ್ದು ಕೆಟ್ಟದೆಂಬುದಾಗಿ ತಿಳಿಯುವುದಾದ್ರೆ ಅದು ಕೆಟ್ಟದ್ದಾಗಿ ಮಾಡಿದವರು ಯಾರು? ಮಾನವರಾದಂತ ನಾವೇ. ದೇವರು ಯಾವುದನ್ನು ಕೂಡ ಕೆಟ್ಟದೆಂಬುದಾಗಿ ನೋಡ್ಲಿಲ್ಲ. ಆತನ ಸೃಷ್ಟಿ ಕಾರ್ಯದಲ್ಲಿ ಇಡೀ ನೋಡುವಾಗ ಎಲ್ಲವನ್ನೂ ಕೂಡ ಒಳ್ಳೆಯದೆಂಬುದಾಗಿ ದೇವರು ನೋಡಿದ್ದಾನೆ. ಈ ಭೂಮಿಯು ಕೂಡ ಒಳ್ಳೆಯದು, ಭೂಮಿಯ ಸಂಪತ್ತು ಒಳ್ಳೆಯದು, ಭೂಮಿಯಲ್ಲಿರುವಂತ ಮಾನವರು ಒಳ್ಳೆಯವರೇ ದೇವರ ದೃಷ್ಟಿಯಲ್ಲಿ. ಆದರೆ ಮಾನವರು ಒಂದು ವೇಳೆ ಕೆಟ್ಟವರಾಗಿರುವುದಾದರೆ, ಮಾನವರ ಆಲೋಚನೆಗಳು ಕೆಟ್ಟದ್ದಾಗಿರುವುದಾದರೆ, ಅಥವಾ ಮಾನವರ ಕಾರ್ಯಗಳು ಕೆಟ್ಟದ್ದಾಗಿರುವುದಾದರೆ, ಈ ಸೃಷ್ಟಿಯನ್ನು ಕೆಟ್ಟದ್ದಾಗಿ ಮಾಡಿರುವುದಾದರೆ, ಸೃಷ್ಟಿಯಲ್ಲಿ ಏರುಪೇರುಗಳು, ಪ್ರಕೃತಿಯ ಏರುಪೇರುಗಳು, ಪ್ರಕೃತಿ ವಿಕೋಪಗಳು ಆಗಿರುವುದಾದರೆ ಅದಕ್ಕೆ ಕಾರಣ ಮಾನವರೇ, ದೇವರಲ್ಲ. ದೇವರು ಒಳ್ಳೆಯದಾಗಿ ಕೊಟ್ಟಿದ್ದಾನೆ, ಒಳ್ಳೆಯದೆಂಬುದಾಗಿ ನೋಡಿದ್ದಾನೆ. ದೇವರು ಈ ಭೂಮಿಯನ್ನು ಸಂಪದ್ಭರಿತವಾಗಿ, ಫಲಭರಿತವಾಗಿ ಮಾಡಿ ನಾವು ಅನುಭವಿಸುವುದಕ್ಕಾಗಿ ಕೊಟ್ಟಿದ್ದಾನೆ. ಅದರಿಂದ ದೇವರ ಎಲ್ಲ ಕಾರ್ಯವನ್ನು ನಾವು ನೆನಪಿಸಿಕೊಳ್ಳಬೇಕು, ಆತನಿಗೆ ನಾವು ಸ್ತೋತ್ರಾರ್ಪಣೆಯನ್ನು ಮಾಡಿಕೊಳ್ಳಬೇಕಾಗಿದೆ. ಆದಿಕಾಂಡ ಗ್ರಂಥದಲ್ಲಿ ನಾವು ನೋಡುವಂತಹದ್ದು, ದೇವರಲ್ಲಿ ಹೇಳುವಂತ ಮಾತು, ಭೂಮಿಯು ಇರುವ ತನಕ ಬಿತ್ತನೆಯು, ಕೊಯ್ಲು, ಚಳಿಯು, ಸೆಕೆಯು, ಬೇಸಿಗೆ ಕಾಲವು, ಹಿಮಕಾಲವು ಹಾಗೂ ಹಗಲು, ಇರುಳು ಇವುಗಳ ಕ್ರಮ ತಪ್ಪುವುದಿಲ್ಲ ಎಂಬುದಾಗಿ. ಕರ್ತನ ಪ್ರಿಯರೇ, ಖಂಡಿತವಾಗಿಯೂ ಇವುಗಳ ಕ್ರಮ ತಪ್ಪುವಂತಹದ್ದಲ್ಲ. ಒಂದು ವೇಳೆ ತಪ್ಪಿ ಹೋಗಿದೆ ಎಂಬುದಾಗಿ ನಾವು ಭಾವಿಸುವುದಾದರೆ, ಈಗಿನ ದಿನಮಾನಗಳಲ್ಲಿ ಮಳೆಗಾಲ ಯಾವಾಗ ಎಂಬುದಾಗಿ ಹೇಳಲಿಕ್ಕೆ ಬರುವುದಿಲ್ಲ, ಚಳಿಗಾಲ ಯಾವಾಗ ಎಂಬುದಾಗಿ ಹೇಳಲಿಕ್ಕೆ ಬರುವುದಿಲ್ಲ, ಬೇಸಿಗೆಗಾಲ ಯಾವಾಗಲೂ ಬೇಸಿಗೆ, ಯಾವಾಗಲೂ ಚಳಿ, ಯಾವಾಗಲೂ ಮಳೆ, ಇಂಥದ್ದೇ ದಿನ, ಇಂಥದ್ದೇ ತಿಂಗಳು ಮೊದಲಾದ ಶಾಲೆಗಳಲ್ಲಿ ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ ಕ್ರಮಬದ್ಧವಾಗಿ. ಒಂದು ವೇಳೆ ಕ್ರಮ ತಪ್ಪಿ ಹೋಗಿರಬಹುದು. ಅದಕ್ಕೆ ಯಾರು ಕಾರಣ? ಪ್ರಕೃತಿಯ ನಾಶ, ಪ್ರಕೃತಿಯ ಸಮತೋಲನವನ್ನು ಕಾಪಾಡುವಲ್ಲಿ ಮಾನವನು ವಿಫಲವನಾಗಿರುವಲ್ಲಿ, ಆ ಪರಿಸರ, ಪ್ರಕೃತಿ, ಸೃಷ್ಟಿ ಹಾಳಾಗಿರುವುದಾದ್ರೆ ಅದಕ್ಕೆ ಮಾನವರೇ ಕಾರಣ. ಕರ್ತನಲ್ಲಿ ಪ್ರಿಯರೇ, ನಾವು ಅದನ್ನು ಆಲೋಚನೆ ಮಾಡಬೇಕು. ಈ ಹಬ್ಬದ ದಿನದಲ್ಲಿ ದೇವರು ಕೊಟ್ಟಂತೆ ಈ ಸೃಷ್ಟಿಯ ವೈಭವ, ಸೃಷ್ಟಿಯಲ್ಲಿರುವಂತ ಫಲ ಸಮೃದ್ಧತೆ, ಭೂಫಲಗಳು ಎಲ್ಲವೂ ಕೂಡ ನಾವು ಅನುಭವಿಸುವುದಕ್ಕಾಗಿ ದೇವರು ಕೊಟ್ಟಿದ್ದಾರೆ. ಒಂದು ವೇಳೆ ಅದು ಹಾಳಾಗಿರುವುದಾದರೆ, ಅಥವಾ ಸಿಕ್ಕದೆ ಹೋಗುವುದಾದರೆ, ಅಥವಾ ಏರುಪೇರುಗಳಾಗಿರುವುದಾದರೆ ಅದಕ್ಕೆ ಮಾನವರೇ ಕಾರಣ ಎಂಬುದಾಗಿ ಕೂಡ ನಾವು ತಿಳುಕೊಂಡು ಇನ್ನು ಮುಂದಕ್ಕಾದ್ರೂ ಆ ಸೃಷ್ಟಿಯನ್ನು ಉಳಿಸಿ ಬೆಳೆಸಿ, ಕಾಡು ನಾಶ ಮಾಡುವಂತಹದ್ದು, ತೋಡು ಹರಿಯುವ ನೀರಿನ ತೋಡುಗಳನ್ನು ಮುಚ್ಚುವಂತಹದ್ದು, ಕಣಿವೆಗಳನ್ನು ಮುಚ್ಚುವಂತಹದ್ದು. ದೇವರು ಸೃಷ್ಟಿಯನ್ನು ಉತ್ತಮವಾಗಿ ಮಾಡಿದ್ದಾನೆ. ಗುಡ್ಡ ಬೆಟ್ಟಗಳು, ತೋಡುಗಳು, ಹೊಳೆ, ನದಿ ಎಲ್ಲವೂ ಕೂಡ ದೇವರು ಉತ್ತಮವಾದಂತ ರೀತಿಯಲ್ಲಿ ಆ ಸಮತೋಲನವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಮಾಡಿದ್ದಾನೆ. ಆದರೆ ಇಂದು ಅದೆಲ್ಲವೂ ಕೂಡ ಹಾಳಾಗಿ ಮನುಷ್ಯರು ದೇವರು ಏನು ಮಾಡಿದ ಎಂಬುದಾಗಿ ಪ್ರಶ್ನೆ ಮಾಡುವಂತ ಪರಿಸ್ಥಿತಿ. ಆದರೆ ದೇವರು ಏನು ಮಾಡಲಿಲ್ಲ, ದೇವರು ಒಳ್ಳೆಯದೇ ಮಾಡಿದ್ದು, ಮಾನವರು ಅದನ್ನು ಕೆಡಿಸುವಂತ ಸ್ಥಿತಿ. ಪ್ರಿಯರೇ, ಅದರಿಂದ ಆ ದೇವರ ಒಳ್ಳೆಯ ಕಾರ್ಯ, ದೇವರು ಕೊಟ್ಟಂತ ಒಳ್ಳೆಯ ಭೂಮಿ, ಈ ಭೂಮಿಯಲ್ಲಿ ವಾಸ ಮಾಡುವಂತಹದ್ದು, ಭೂಮಿಯಲ್ಲಿರುವಂತಹ ಸಂಪತ್ತುಗಳನ್ನು ಅನುಭವಿಸುವಂತಹದ್ದು, ಇತರರ ಪ್ರಯೋಜನಾರ್ಥವಾಗಿ ಅದನ್ನು ಬಳಸುವಂತಹದ್ದು, ಸಭೆಯಾಗಿ ಸೇರಿ ಬರುವಂತಹದ್ದು, ಸಭೆಯಾಗಿ ದೇಣಿಗೆಗಳನ್ನು ಕೊಡುವಂತಹದ್ದು, ಸಭೆಯಾಗಿ ನಾವು ಆರಾಧಿಸಿ ಅನ್ಯೋನ್ಯತೆಯಿಂದ, ಪ್ರೀತಿಯಿಂದ ಎಲ್ಲರೂ ನಾವು ದೇವರ ಮಕ್ಕಳು ಎಂಬುದಾಗಿ ಪ್ರಕಟಪಡಿಸುವಂತಹದ್ದು ಈ ಸುಗ್ಗಿ ಹಬ್ಬದ ದಿನದಲ್ಲಿ ಆಗಬೇಕಾಗಿದೆ. ಅದರಿಂದ ಸುಗ್ಗಿ ಹಬ್ಬ ಎಂಬುದಾಗಿ ಹೇಳುವಾಗ ಕೇವಲ ಕಾಣಿಕೆ ಕೊಡುವಂತಹದ್ದು ಮಾತ್ರ ಆ ಒಂದು ಅಂಶ, ಕೊಡುವಂತ ಕಾಣಿಕೆ. ನಮ್ಮ ಕಾಣಿಕೆಗಳು ಅದು ಬೇರೆ ಬೇರೆ ರೀತಿಯಲ್ಲಿ,
ನಮಗೆ ದೇವರು ವರ ತಲಾಂತುಗಳನ್ನು ಕೊಟ್ಟಿದ್ದಾನೆ. ಅದನ್ನು ನಾವು ಸಭೆಯಲ್ಲಿ ವಿನಿಯೋಗಿಸುವಂತಹದ್ದು, ಸಭೆಯನ್ನು ಕಟ್ಟುವಂತಹದ್ದು. ಸಭೆ ಎಂಬುದಾಗಿ ಹೇಳುವಾಗ ವಿಶ್ವಾಸಿಗಳ ಗುಂಪನ್ನು ಕಟ್ಟುವಂತಹದ್ದು, ಸಭೆಯ ಕಟ್ಟಡಗಳು, ಆರಾಧನೆಗೋಸ್ಕರ ಕಟ್ಟಡಗಳನ್ನು, ಮಂದಿರಗಳನ್ನು ಕಟ್ಟುವಂತಹದ್ದು. ಆ ಸಭೆಯಲ್ಲಿ ಪ್ರೀತಿ, ಅನ್ಯೋನ್ಯತೆಯ, ಭಾವೈಕ್ಯತೆಯ ಆ ಒಂದು ಕಾರ್ಯಗಳು ನಡೆಯುವಂತೆ ಮಾಡುವಂತಹದ್ದು. ಅಡ್ಡಿ ಆತಂಕಗಳು ಬರಬಹುದು, ಆದರೆ ದೇವರ ಕೃಪೆಯಿಂದ ನಾವು ಇಡುವಂತ ಹೆಜ್ಜೆ ಅದು ಆಶೀರ್ವಾದದಾಯಕವಾದಂತ ಹೆಜ್ಜೆ. ಒಳ್ಳೆಯದನ್ನು ಮಾಡುವಾಗ ದೇವರು ಒಳ್ಳೆಯದನ್ನೇ, ಆಶೀರ್ವಾದವನ್ನೇ ಕೊಡಲು ಶಕ್ತನಾಗಿದ್ದಾನೆ. ಅದರಿಂದ ದೇವರೆಲ್ಲವನ್ನು ಕೂಡ, ಒಳ್ಳೆಯದನ್ನು ಬಯಸಿದಂತ ದೇವರು ಒಳ್ಳೆಯದನ್ನೇ ಮಾಡ್ತಾನೆ. ಯಾವತ್ತೂ ಕೂಡ ನಾವು ಕೆಟ್ಟವರಾಗುವುದಕ್ಕೆ ಅಥವಾ ನಾವು ಕೆಟ್ಟದ್ದಾದಂತ ಕಾರ್ಯಗಳನ್ನು ಮಾಡುವುದಕ್ಕೆ ದೇವರು ನಮ್ಮನ್ನು ಮುನ್ನಡೆಸುವುದಿಲ್ಲ. ನಮ್ಮನ್ನು ಎಚ್ಚರಿಸ್ತಾನೆ, ಆಧರಿಸಿ ಬಲಪಡಿಸ್ತಾನೆ. ಧರ್ಮೋಪದೇಶ ಕಾಂಡದಲ್ಲಿ ನಾವು ಓದಿದಂತ ವಿಚಾರಗಳು, ಇಸ್ರಾಯೇಲರಿಗೆ ಮಾಡಿದಂತ ವಾಗ್ದಾನ, ಸ್ವದೇಶವಾಗುವುದಕ್ಕೆ ಕೊಟ್ಟಂತಹ ದೇಶ ಫಲಭರಿತವಾದಂತಹ ದೇಶ. ಇಸ್ರಾಯೇಲ್ಯರು ನಿರಾಶರಾಗಿದ್ರು, ಕಂಗಾಲಾಗಿದ್ರು. ಆದರೆ ದೇವರು ವಾಗ್ದಾನ ಮಾಡಿದಂತ ಹಾಲು ಜೇನು ಹರಿಯುವಂತ ನಾಡು, ಅದನ್ನು ವಾಗ್ದತ್ತ ದೇಶವಾಗಿ ಅವರಿಗೆ ಕೊಟ್ಟು ಅವರು ಸ್ವಂತವಾಗಿ ಅದನ್ನು ಅನುಭವಿಸುವುದಕ್ಕೆ ಅವರಿಗೆ ಕೊಟ್ಟಂತ ಸ್ಥಿತಿ. ಮಾತ್ರವಲ್ಲ, ಆ ಜನರು ದೇವರನ್ನು, ಇಸ್ರಾಯೇಲ್ಯರು ದೇವರನ್ನು ನೆನಪಿಸಿಕೊಂಡ್ರು. ದೇವರ ಆಶೀರ್ವಾದ ನಮ್ಮನ್ನು ನಡೆಸಿದಂತ ದೇವರು, ಉತ್ತಮವಾದಂತ ಫಲ ಸಮೃದ್ಧತೆಯುಳ್ಳಂತ ಆ ನಾಡಿಗೆ ನಡೆಸಿದಂತ ದೇವರು. ಅದರಿಂದ ದೇವರು ಕೊಟ್ಟಂತ ಆಜ್ಞೆಯನ್ನು ಕೂಡ ಅವರು ಪಾಲಿಸ್ತಾರೆ. ಮಾತ್ರವಲ್ಲ, ನಾನು ನಿಮಗೆ ಸ್ವದೇಶವಾಗುವುದಕ್ಕಾಗಿ ಕೊಟ್ಟಂತ ಈ ಭೂಮಿಯಲ್ಲಿ ನೀವು ಬೆಳೆದಂತ ಫಲವಸ್ತುಗಳನ್ನು ಬುಡ್ಡಿಯಲ್ಲಿಟ್ಟುಕೊಂಡು ದೇವರ ಸನ್ನಿಧಾನದಲ್ಲಿ ಸಮರ್ಪಣೆ ಮಾಡಬೇಕೆಂಬುದಾಗಿ ಹೇಳುವಾಗ ಅದನ್ನವರು ಪಾಲಿಸ್ತಾರೆ. ಮಾತ್ರವಲ್ಲ, ಸೃಷ್ಟಿಯ ನಿರ್ಮಾಣಿಕನು ಆತನೇ. ಆದ್ದರಿಂದ ಆತ ನಮ್ಮನ್ನು ಎಲ್ಲ ಸ್ಥಿತಿಗತಿಗಳನ್ನು ನಡೆಸ್ತಾನೆಂಬಂತ ನಂಬಿಕೆಯಲ್ಲಿ ಅವರು ದೇವರು ಕೊಟ್ಟಂತ ಆ ಭೂಮಿಯ ಫಲಗಳನ್ನು, ಪ್ರಥಮ ಫಲಗಳನ್ನು ಬುಟ್ಟಿಯಲ್ಲಿಟ್ಟುಕೊಂಡು ಅಲ್ಲಿ ದೇವರ ಸನ್ನಿಧಾನದಲ್ಲಿ ಸಮರ್ಪಣೆ ಮಾಡುವಂತಹದ್ದು. ಸೃಷ್ಟಿಯ ನಿರ್ಮಾಣಿಕನು ದೇವರಾದ್ದರಿಂದ ನಾವು ಸೃಷ್ಟಿಕರ್ತನನ್ನು ಆರಾಧಿಸಿ ಆತನನ್ನೇ ಅವಲಂಬಿಸಿ. ಯಾಕಂತ ಹೇಳಿದ್ರೆ ನಮ್ಮದು ಏನೂ ಇಲ್ಲ, ದೇವರು ಕೊಡದಿದ್ದರೆ ನಮ್ಮದು ಎಂಬುದಾಗಿ ಏನಿಲ್ಲ. ನಮಗೆ ಇರಬಹುದು, ಆದರೆ ಅದೆಲ್ಲವೂ ಕೂಡ ದೇವರ ಆಶೀರ್ವಾದ, ದೇವರ ಕೃಪೆ. ನಮಗೆ ಭೂಮಿ ಇರಬಹುದು, ನಮಗೆ ಮನೆಗಳಿರಬಹುದು, ನಮಗೆ ಆಸ್ತಿ ಇರಬಹುದು, ಹಣಕಾಸು ಇರಬಹುದು, ಎಲ್ಲವೂ ಕೂಡ ದೇವರು ನಮ್ಮ ನಂಬಿಕೆಯ ಕಾರ್ಯದ ಫಲವಾಗಿ ನಮಗೆ ಕೊಟ್ಟದ್ದು. ಅದರಿಂದ ನಮ್ಮ ಸ್ವಂತದ್ದೆಂಬುದಾಗಿ ಯಾರು ಹೇಳಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಎಲ್ಲವೂ ಕೂಡ ದೇವರ ಆಶೀರ್ವಾದ. ದೇವರು ತನ್ನ ಮಕ್ಕಳು ಉತ್ತಮವಾದಂತ ಮಾರ್ಗದಲ್ಲಿ ಮುನ್ನಡೆಯುವಾಗ ಸಕಲ ಆಶೀರ್ವಾದವನ್ನು ಕೊಟ್ಟು ಮುನ್ನಡೆಸಲು ಆತನು ಶಕ್ತನಾದಂತ ದೇವರಾಗಿದ್ದಾನೆ. ಎರಡನೇದಾಗಿ ನಾವು ನೋಡುವಂತಹದ್ದು ಕೊಡುಗೆಯ ಫಲ. ಸ್ವಲ್ಪವಾಗಿ ಬಿತ್ತುವವನು ಸ್ವಲ್ಪವಾಗಿ ಕೊಯ್ತಾನೆ, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಪೈರನ್ನು ಕೊಯ್ತಾನೆ ಎಂಬುದಾಗಿ. ಕರ್ತನ ಪ್ರಿಯರೇ, ನಾವು ಮಾಡುವಂತ ಕಾರ್ಯಗಳು ಅದು ಇಲ್ಲಿ ಬಿತ್ತುವ ವಿಚಾರದಲ್ಲಿ ಹೇಳಿರಬಹುದು. ಸ್ವಲ್ಪವಾಗಿ ಬಿತ್ತುವವನು ಸ್ವಲ್ಪವಾಗಿ ಕೊಯ್ತಾನೆ, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ತಾನೆ. ನಮ್ಮ ನಂಬಿಕೆ, ನಮ್ಮ ಆತ್ಮಿಕವಾದಂತ ಸ್ವಭಾವ, ಆತ್ಮಿಕವಾದಂತ ಜೀವನ, ಅಧ್ಯಾತ್ಮದ ಭಾವನೆಗಳು, ನಾವು ಮಾಡುವಂತ ಸೇವೆ ಇರಬಹುದು, ನಾವು ಮಾಡುವಂತ ಕೆಲಸಗಳಿರಬಹುದು, ನಾವು ಕೊಡುವಂತ ಕೊಡುಗೆಗಳಿರಬಹುದು, ನಮ್ಮ ಪ್ರೀತಿಯ ಸೇವೆ ಬಡವರ ಮಧ್ಯದಲ್ಲಿ, ಅಶಕ್ತರ ಮಧ್ಯದಲ್ಲಿ, ನಿರ್ಗತಿಕರ ಮಧ್ಯದಲ್ಲಿ ಬೇರೆ ಬೇರೆ ರೀತಿಯಾಗಿ ನಾವು ನೋಡುವಾಗ ನಮ್ಮ ಆ ಪ್ರೀತಿಯ ಸೇವೆ ನಾವು ಬಿತ್ತುವಂತಹದ್ದು ಅದು ಆತ್ಮ ಸಂಬಂಧವುಳ್ಳವಾಗಿ ನಾವು ನಂಬಿಕೆಯಿಂದ ಅದನ್ನು ಮಾಡುವಾಗ ದೇವರ ಆಶೀರ್ವಾದ ಮಾಡ್ತಾನೆ. ನಮ್ಮ ಸೇವೆಗೆ ತಕ್ಕುದಾದಂತಹ ಪ್ರತಿಫಲವನ್ನು ಆತನು ಕೊಡ್ತಾನೆ. ಮಾತ್ರವಲ್ಲ, ಆ ಸೇವೆ ಬಿತ್ತುವ ವಿಚಾರದಲ್ಲಿ ನಾವು ಮಾತ್ರ ನೋಡುವುದಲ್ಲ, ಎಲ್ಲ ವಿಧದಲ್ಲಿ ಆ ಬಿತ್ತನೆ, ನಾವು ಮಾಡುವಂತ ಪ್ರತಿಯೊಂದು ಸೇವೆ ಅದು ಬಿತ್ತುವಂತಹದ್ದೇ. ಫಲವನ್ನು ದೇವರು ಕೊಡ್ತಾನೆ. ಆಲಯವನ್ನು ಕಟ್ಟುವಂತಹದ್ದು ನಾವು ಬಿತ್ತನೆ ಮಾಡ್ತೇವೆ, ಆದರೆ ಅಭಿವೃದ್ಧಿಯನ್ನು ಪಡಿಸುವ ಆತನು ದೇವರು. ನಮ್ಮ ನಂಬಿಕೆಯ ಹೃದಯ, ನಂಬಿಕೆಯ ಪ್ರಾರ್ಥನೆ, ನಮ್ಮ ಪ್ರೀತಿಯ ಸ್ವಭಾವ ಮಾತ್ರವಲ್ಲ, ನಾವು ಮಾಡಬೇಕು ದೇವರಿಗೋಸ್ಕರ ಏನನ್ನಾದರೂ ಮಾಡಬೇಕೆಂಬಂತ ಹಂಬಲ ಅದು ನಮಗಿರುವುದಾದರೆ ಅದಕ್ಕೆ ಫಲ, ನಮ್ಮ ಕೊಡುಗೆಗೆ ದೇವರು ಅತ್ಯಧಿಕವಾದಂತಹ ಬಹುಮಾನವನ್ನು ಕೊಡಲು ಶಕ್ತನು. ಅದರಿಂದ ನಾವು ಮಾಡುವಂತಹದ್ದು, ನಾವು ಬಿತ್ತುವಂತಹದ್ದು ಸಣ್ಣ ರೂಪದಲ್ಲಿರಬಹುದು, ಅದು ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾದುದು. ಹೃದಯಪೂರ್ವಕವಾಗಿ ನಾವು ಬಿತ್ತುವುದಾದರೆ, ಹೃದಯಪೂರ್ವಕವಾಗಿ ನಮ್ಮ ಸೇವೆಯನ್ನು ಮಾಡುವುದಾದರೆ, ಹೃದಯಪೂರ್ವಕವಾಗಿ ನಾವು ಅಶಕ್ತರ ಬಗ್ಗೆ, ದುಃಖಿತರ ಬಗ್ಗೆ ಅಥವಾ ನಿರ್ಗತಿಕರ ಬಗ್ಗೆ ನಾವು ಕಾಳಜಿಯನ್ನು ವಹಿಸುವುದಾದರೆ ದೇವರ ಆಶೀರ್ವಾದ ಅದು ನಮಗೆ ಖಂಡಿತವಾಗಿ ಒದಗಿ ಬರುವಂತದ್ದು. ಅದರಿಂದ ನಾವು ನಂಬಿಕೆಯಿಂದಲೇ ನಮ್ಮ ಕರ್ತವ್ಯವನ್ನು ಮಾಡಬೇಕು, ನಂಬಿಕೆಯಿಂದ ನಾವು ಕೊಡುಗೆಗಳನ್ನು ಕೊಡಬೇಕು. ನಮ್ಮ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ, ಯಾರೋ ಹೇಳಿದ್ರೆಂಬುದಾಗಿ ನಾವು ಕೊಡುವುದಲ್ಲ. ನಮಗೇನು ಅನಿಸ್ತದೆ, ದೇವರು ನಮಗೆ ಸಕಲವನ್ನು ಕೊಟ್ಟಿದ್ದಾನೆ, ಅದರಿಂದ ನಾನು ದೇವರ ಸೇವೆಗೆ ಕೊಡಬೇಕು. ಯಾರಿಗೂ ಕೂಡ ಇಷ್ಟೇ ಕೊಡಿ, ಇಷ್ಟೇ ಮಾಡಿ ಎಂಬುದಾಗಿ ಹೇಳುವ ಹಕ್ಕು ನಮಗಿಲ್ಲ.
ಮಾತ್ರವಲ್ಲ ನಾವು ದೇವರ ಆಶೀರ್ವಾದವನ್ನು ಹೊಂದಿದವರಾಗಿ ಅದನ್ನು ಅನುಭವಿಸಿದವರಾಗಿ ನಮ್ಮ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಯಥಾರ್ಥವಾಗಿ ನಂಬಿಕೆಯಿಂದ ಸಂತೋಷವಾಗಿ ಕೊಡುವಂತಹದ್ದು, ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟೆಂಬುದಾಗಿ ಕೂಡ ಪೌಲನು ಕೊರಿಂಥ ಸಭೆಗೆ ಬರೆಯುತ್ತಾನೆ. ಅದರಿಂದ ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು. ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವಂತ ಹೃದಯ ಅದು ನಮ್ಮಲ್ಲಿರಬೇಕು. ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಮಾಡುವಂತ ಮನಸ್ಸು ನಮ್ಮಲ್ಲಿರುವುದಾದರೆ ದೇವರು ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅದರಿಂದ ನಾವು ದೇವರ ಸನ್ನಿಧಾನದಲ್ಲಿ ಅಲ್ಪರು ಅಯೋಗ್ಯರಾಗಿದ್ದಾಗಿಯೂ ಕೂಡ ಹೃದಯಪೂರ್ವಕವಾದಂಥ ಆರಾಧನೆಗಳು, ಹೃದಯಪೂರ್ವಕವಾದಂಥ ಕೊಡುಗೆಗಳು, ತ್ಯಾಗಪೂರಿತವಾದಂಥ ಸೇವೆ ಕೊಡುಗೆ ಅದು ನಮ್ಮದಾಗಿರುವುದಾದರೆ ಖಂಡಿತವಾಗಿ ದೇವರ ಆಶೀರ್ವಾದ ನಮ್ಮೊಂದಿಗಿದ್ದು ನಮ್ಮನ್ನು ನಡೆಸುವಂತಹದ್ದು. ಮೂರನೇದಾಗಿ ನಾವು ನೋಡುವಂತಹದ್ದು ಕೊಡುವುದರ ಆಚರಣೆ. ಕರ್ತನಲ್ಲಿ ಪ್ರಿಯರೇ, ನಾವು ಕೊಡುವುದರ ಆಚರಣೆ ಎಂಬುದಾಗಿ ಹೇಳುವಾಗ ಇಲ್ಲಿ ದೇವರ ವಾಕ್ಯದಲ್ಲಿ ಲೂಕನ ಸುವಾರ್ತೆಯಲ್ಲಿ ನಾವು ನೋಡಿದಂತ ವಿಚಾರ, ಒಬ್ಬ ಬಡ ವಿಧವೆಯ ಕಾಣಿಕೆ. ಆಕೆ ತನಗಾಗಿ ಚಿಂತನೆ ಮಾಡಲಿಲ್ಲ, ಆಕೆ ದೇವರ ಸೇವೆಗಾಗಿ ಚಿಂತನೆ ಮಾಡಲಿಲ್ಲ, ದೇವರಿಗಾಗಿ ಕೊಡಬೇಕು, ಕೊಡುಗೆಯ ಆಚರಣೆ. ಅದರಿಂದ ಆಕೆ ಕೊಟ್ಟಂತ ಕಾಣಿಕೆ ಸಣ್ಣ ರೂಪದ್ದಾಗಿರ್ಬೋದು, ಅದು ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾದಂತೆ. ಯಾಕಂತ ಹೇಳಿದ್ರೆ ತನ್ನ ನಾಳಿನ ಬಗ್ಗೆ ಆಕೆ ಚಿಂತೆ ಮಾಡಲಿಲ್ಲ, ತನ್ನ ಕುಟುಂಬದ ಬಗ್ಗೆ ಚಿಂತೆ ಮಾಡಲಿಲ್ಲ, ತನ್ನ ಬಗ್ಗೆ ಚಿಂತೆ ಮಾಡಲಿಲ್ಲ. ಆಕೆ ದೇವರ ಸೇವೆಗೆ ಕೊಟ್ಟರೆ ಖಂಡಿತವಾಗಿ ದೇವರು ನನ್ನ ನಡೆಸ್ತಾನೆ, ಸೃಷ್ಟಿಕರ್ತನಾದ ದೇವರು ನನ್ನನ್ನು ಕೈ ಬಿಡಲಾರನು ಎಂಬಂತ ನಂಬಿಕೆ ಆಕೆಯಲ್ಲಿದ್ದರಿಂದ ತನ್ನ ಜೀವನವನ್ನೇ ಕೊಟ್ಟು ಬಿಟ್ಟಳು. ಅಂದ್ರೆ ಇದ್ದಂತ 2 ಕಾಸು ಅದನ್ನ ಆಕೆ ಸಮರ್ಪಣೆ ಮಾಡುವಾಗ ಬಡ ವಿಧವೆಯ ಕಾಣಿಕೆ, ಹೃದಯಪೂರ್ವಕವಾದಂತ ಕಾಣಿಕೆ, ತನ್ನ ಬಗ್ಗೆ ಚಿಂತನೆ ಮಾಡದೆ ಸೃಷ್ಟಿಕರ್ತನಾದ ದೇವರು ನನ್ನನ್ನು ಕೈ ಬಿಡಲಾರ ಎಂಬಂತ ನಂಬಿಕೆ, ಅದರಿಂದ ಆಕೆಯ ಕಾಣಿಕೆ ಅದು ಆಶೀರ್ವದಿಸಲ್ಪಟ್ಟಿತು, ಅದು ಅಮೂಲ್ಯವಾದಂತ ಕಾಣಿಕೆ ಎಂಬುದಾಗಿ ಪರಿಗಣಿಸಲ್ಪಟ್ಟಿತು. ಆಕೆ ಕೊಟ್ಟಂತ ಅಮೂಲ್ಯವಾದಂತ 2 ಕಾಸು ಅದು ಪವಿತ್ರವಾದಂತ, ಅಮೂಲ್ಯವಾದಂತ, ಅದ್ಭುತವಾದಂತ ಒಂದು ಕಾಣಿಕೆಯಾಗಿ ದೇವರ ಸನ್ನಿಧಿಯಲ್ಲಿ ಅದು ಅರ್ಪಣೆ ಆಯಿತು ಎಂಬುದಾಗಿ ನಾವು ನೋಡುವಂತ. ಉಳಿದವರು ತಮಗೆ ಸಾಕಾಗಿ ಮಿಕ್ಕದರಲ್ಲಿ ಕೊಟ್ಟರು. ನಾವು ಕೂಡ ನಮಗೆ ಇಟ್ಟುಕೊಂಡು ನಾವು ದೇವರ ಸನ್ನಿಧಾನದಲ್ಲಿ ಕೊಡುವಂತಹದ್ದು ತಪ್ಪಲ್ಲ. ಯಾಕಂದ್ರೆ ನಾವು ಕೊಡುವಂತ ಕಾಣಿಕೆ ನಾವು ಇಟ್ಟುಕೊಳ್ಳೋಣ, ನಾವು ಜೀವನ ಮಾಡಬೇಕು. ಯಾಕಂತ ಹೇಳಿದ್ರೆ ಈ ಭೂಮಿಯಲ್ಲಿ ಜೀವನ ಮಾಡುವುದಕ್ಕೆ ದೇವರು ನಮ್ಮನ್ನು ಇಟ್ಟಿದ್ದಾನೆ. ನಮಗೋಸ್ಕರ ಬೇಕು, ನಮ್ಮ ಕುಟುಂಬಗಳಿಗಾಗಿ ಬೇಕು, ನಮ್ಮ ಸಹಮಾನವರಿಗಾಗಿ ಬೇಕು. ಆದರೆ ಒಂದು ಭಾಗ ದೇವರ ಸೇವೆಗಾಗಿ. ಇಲ್ಲಿ ಇಸ್ರಾಯೇಲರ ಜೀವನದಲ್ಲಿ ಅವರಿಗೆ ಕೊಟ್ಟಂತ ಭೂಮಿ ಅವರ ಅನುಭವ ಮಾಡುವುದಕ್ಕೆ ಕೊಟ್ಟದ್ದು. ಆದರೆ ದೇವರು ಹೇಳುವಂತಹದ್ದು ಪ್ರಥಮ ವಾರ್ಷಿಕವಾಗಿ ಪ್ರಥಮ ಬೆಳೆಯ ಪ್ರಥಮ ಫಲವನ್ನು ದೇವರ ಸನ್ನಿಧಾನದಲ್ಲಿ ಇಡಿರಿ, ನೀವು ಮತ್ತು ಆಶೀರ್ವದಿಸಲ್ಪಡುವಿರಿ ಎಂಬುದಾಗಿ. ಅದರಿಂದ ದೇವರು ಕೊಟ್ಟ ಆಶೀರ್ವಾದವನ್ನು ಮರೆತು ಬಿಡುವುದಾದರೆ ನಮ್ಮ ನಾಶವೂ ಕೂಡ ಖಂಡಿತ. ದೇವರ ಆಶೀರ್ವಾದವನ್ನು ಸ್ಮರಿಸಿ ಹೃದಯಪೂರ್ವಕವಾದಂತಹ ಕಾಣಿಕೆಗಳೊಂದಿಗೆ ದೇವರ ಸನ್ನಿಧಾನಕ್ಕೆ ಬರುವಾಗ ಆ ಕಾಣಿಕೆಗಳು ಯಾಕಾಗಿ? ಅದು ದುರುಪಯೋಗವಾಗುವುದಕ್ಕಾಗಿ ಅಲ್ಲ, ಅದು ಸಹಮಾನವರ ಪ್ರಯೋಜನಾರ್ಥವಾಗಿ ದೇವಾಲಯದ ಎಲ್ಲ ಜನರ, ಬಡವರ ಅಥವಾ ನಿರ್ಗತಿಕರ ಕೊರತೆಗಳನ್ನು ನೀಗುವುದಕ್ಕಾಗಿ, ಆರಾಧನಾ ಮಂದಿರದ ಅಭಿವೃದ್ಧಿ ಕಾರ್ಯಗಳಿಗಾಗಿ ಆ ಹಣಕಾಸುಗಳು ಉಪಯೋಗವಾಗುವಂತಹದ್ದು, ಕೊಡುಗೆಗಳು, ಕಾಣಿಕೆಗಳು ವಿನಿಯೋಗವಾಗುವಂತಹದ್ದು. ಆದರೆ ದುರುಪಯೋಗವಾಗುವಂತ ಸ್ಥಳಗಳಲ್ಲಿ ನಾವು ಅದನ್ನು ತಡೆ ಹಿಡಿದು ನಂಬಿಕೆಯಿಂದ ದೇವರನ್ನು ಆರಾಧಿಸುವಂತ ಮಕ್ಕಳಾಗಿ ದೇವರ ಸನ್ನಿಧಾನದಲ್ಲಿ ನಾವು ಕೊಡುವಂತ ಹೃದಯಪೂರ್ವಕವಾದಂತ ಕಾಣಿಕೆಗಳು ಅರ್ಥಪೂರ್ಣವಾಗಿ ಅಲ್ಲಿ ಉಪಯೋಗ ಆಗಬೇಕೆಂಬಂತ ಪ್ರಾರ್ಥನೆಯೊಂದಿಗೆ ಕಾಣಿಸಿಕೊಳ್ಳುವಂತಹದ್ದು ಎಷ್ಟು ಅಗತ್ಯ. ಇಲ್ಲದೆ ಹೋದರೆ ಆ ಕಾಣಿಕೆಗಳು ಏನಾಗ್ತದೆ ಏನೆಂಬುದಾಗಿ ನಾವು ವಿಚಾರವನ್ನು ಮಾಡಬೇಕು. ಮಾತ್ರವಲ್ಲ, ದೇವರ ಸೇವೆಗಾಗಿ ಕೊಡುವಂತ ಆ ಕಾಣಿಕೆಗಳು ಅದು ಆಶೀರ್ವದಿಸಲ್ಪಡ್ತದೆ, ಅದು ವಿಕ್ರಯಿಸಲ್ಪಡ್ತದೆ. ಜನಸಾಮಾನ್ಯರ ಮಧ್ಯದಲ್ಲಿ, ಬಡವರ ಮಧ್ಯದಲ್ಲಿ, ನಿರ್ಗತಿಕರ ಮಧ್ಯದಲ್ಲಿ, ಕೊರತೆಯುಳ್ಳವರ ಮಧ್ಯದಲ್ಲಿ ಅದು ಉಪಯೋಗವಾಗ್ತದೆ. ದೇವರ ಸೇವೆಗೆ ಅದು ವಿನಿಯೋಗವಾಗುವಂತಹದ್ದು. ಅದಕ್ಕೋಸ್ಕರ ನಾವು ಕೊಡುವಂತಹದ್ದು, ನಂಬಿಕೆಯಿಂದ ಕೊಡುವಂತಹದ್ದು. ಅದು ಸಣ್ಣದಿರಬಹುದು, ದೊಡ್ಡದಾಗಿರಬಹುದು, ಅದು ಹೃದಯಪೂರ್ವಕವಾಗಿರಬೇಕು, ಸಂತೋಷವಾಗಿ ಕೊಡಬೇಕು, ದೇವರ ಸೇವೆಗೆ ಕೊಡುವಂತಹದ್ದು. ಅದರಿಂದ ನಾವು ಬೆಳೆ ಕಾಣಿಕೆ ಹಬ್ಬವನ್ನು ಆಚರಿಸುವಾಗ, ಕೃತಜ್ಞತಾ ಆರಾಧನೆಯನ್ನು ಮಾಡುವಾಗ ನಾವು ಕೇವಲ ಕೊಡುವಂತಹದ್ದು ಮಾತ್ರ ಆಲೋಚನೆ ಮಾಡದೆ, ದೇವರು ನಮಗೆ ಸಕಲವನ್ನು ಕೊಟ್ಟಿದ್ದಾನಲ್ಲ, ದೇವರಿಗೆ ಸ್ತೋತ್ರಾರ್ಪಣೆ ಮಾಡೋಣ. ದೇವರೇ, ನೀನು ಕೊಟ್ಟದ್ದು, ದೇವರೇ ನಿನ್ನ ಅನುಗ್ರಹ, ನಿನ್ನ ಪ್ರೀತಿ, ನೀನು ಕೊಟ್ಟದ್ದು, ನೀನು ನಿನ್ನ ಮಗನಾದಂತ ಯೇಸುವನ್ನೇ ನಮಗೋಸ್ಕರ ಧಾರೆ ಎರೆದು ಕೊಟ್ಟಿದ್ದಿ, ಕಾಣಿಕೆ ಆಗಿ ಕೊಟ್ಟಿದ್ದಿ, ಕೊಡುಗೆ ಆಗಿ ಕೊಟ್ಟಿದ್ದಿ. ಆದ್ರೆ ನಾವು ಬಲಹೀನ ಮಾನವರು, ನಾವು
ಏನು ಕೊಟ್ಟರೂ ಅದು ಸಾಲದು. ಅದರಿಂದ ನಂಬಿಕೆಯಿಂದ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ, ನಿನ್ನನ್ನು ಆರಾಧಿಸ್ತೇವೆ. ನಮಗೆ ಆರೋಗ್ಯ ಕೊಟ್ಟಿದ್ದೆ, ನಮಗೆ ಮನೆಗಳನ್ನು ಕೊಟ್ಟಿದ್ದೆ, ಉಡುವುದಕ್ಕೆ ಬಟ್ಟೆಯನ್ನು ಕೊಟ್ಟು, ಉಣ್ಣುವುದಕ್ಕೆ ಆಹಾರ ಕೊಟ್ಟು, ಕುಟುಂಬ ಜೀವನದಲ್ಲಿ ಸಂತೋಷ ಸಮಾಧಾನವನ್ನು ಕೊಟ್ಟು, ಎಲ್ಲವೂ ಕೂಡ ನಿನ್ನ ಅನುಗ್ರಹ. ಆದ್ದರಿಂದ ನಾವು ನಿನಗೆ ಸ್ತೋತ್ರಾರ್ಪಣೆ ಮಾಡ್ತೇವೆ. ನಂಬಿಕೆಯಿಂದ ಬಂದಿದ್ದೇವೆ. ನಾವು ಕೊಟ್ಟಂತ ಕಾಣಿಕೆಗಳು ನಿನ್ನ ಸನ್ನಿಧಿಯಲ್ಲಿ ಇಡಲ್ಪಟ್ಟಿದೆ. ಆಶೀರ್ವಾದ ಮಾಡು. ಮಾತ್ರವಲ್ಲ, ಈ ಕಾಣಿಕೆಗಳು ಇತರ ಜನರ ಪ್ರಯೋಜನಾರ್ಥವಾಗಿ ಉಪಯೋಗವಾಗಲಿ ಎಂಬುದಾಗಿ ಪ್ರಾರ್ಥನಾ ಪೂರ್ವಕವಾಗಿ ನಾವು ಅದನ್ನು ಸಮರ್ಪಣೆ ಮಾಡಿ ದೇವರ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳುವುದಾದರೆ ಖಂಡಿತವಾಗಿ ನಮ್ಮ ಹಬ್ಬ ಅರ್ಥಪೂರ್ಣವಾಗುವಂತಹದ್ದು. ಸುಗ್ಗಿ ಹಬ್ಬ ಭೂಮಿಯ ಪ್ರಥಮ ಫಲಗಳನ್ನು ದೇವರ ಸನ್ನಿಧಾನಕ್ಕೆ ತಂದು ದೇವರನ್ನು ಆರಾಧಿಸುವಂತ ಒಂದು ಹಬ್ಬ. ಮಾತ್ರವಲ್ಲ, ಕೇವಲ ಕಾಣಿಕೆಗಳು ಫಲವಸ್ತುಗಳನ್ನು ಮಾತ್ರ ತಂದು ಕೊಡುವುದಲ್ಲ, ನಮಗಿರುವಂತ ಜ್ಞಾನ, ನಮಗಿರುವಂತ ವರ ತಲಾಂತುಗಳು ಸಭೆಯಲ್ಲಿ ದಾರೆ ಎರೆದು ಕೊಡಬೇಕು ನಾವು. ಅದು ದೇವರ ಸನ್ನಿಧಾನದಲ್ಲಿ, ಅದು ಧೂಪದೋಪಾದಿಯಲ್ಲಿ ಏರುವಾಗ ದೇವರು ಆ ಪರಿಮಳ ಸ್ವೀಕಾರ ಮಾಡ್ತಾನೆ, ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಮಾತ್ರವಲ್ಲ, ಯಜ್ಞವೇದಿಗಳು ನಮಗೆ ಬೇಡ, ಧೂಪಾರತಿಗಳು ಬೇಡ. ನಮ್ಮ ಪ್ರಾರ್ಥನೆ, ನಮ್ಮ ಅನ್ಯೋನ್ಯತೆ, ನಮ್ಮ ಪ್ರೀತಿ, ಅದುವೇ ಧೂಪದ ಉಪಾದಿಯಲ್ಲಿ ದೇವರ ಸನ್ನಿಧಾನದಲ್ಲಿ ಮುಟ್ಟುವಂತಹದ್ದು. ದೇವರಿಗೆ ಅದುವೇ ಇಷ್ಟ ಯಜ್ಞ. ಅದರಿಂದ ನಮ್ಮ ಪ್ರೀತಿ, ನಮ್ಮ ಅನ್ಯೋನ್ಯತೆ ಈ ಬೆಳೆ ಕಾಣಿಕೆ ಹಬ್ಬದಲ್ಲಿ ನಾವು ಕೂಡ ಬೇರೆ ಬೇರೆ ಸಭೆಗಳಿಂದ ಬಂದು ಪ್ರೀತಿ ಅನ್ಯೋನ್ಯತೆಯನ್ನು ಮೆರೆಯುತ್ತೇವೆ. ದೇವರು ಮಹಿಮೆವಂತಾನೆ, ದೇವರು ನಮ್ಮನ್ನು ಮಹಿಮೆ ಪಡಿಸ್ತಾನೆ. ಮಾತ್ರವಲ್ಲ, ಈ ಸಂತೋಷ, ಈ ಸಂಭ್ರಮ ಅದು ನಿತ್ಯ ಕಾಲಕ್ಕೂ ನಮ್ಮ ಸಭೆಗಳಲ್ಲಿ ಇರಬೇಕು, ನಮ್ಮ ಕುಟುಂಬಗಳಲ್ಲಿ ಇರಬೇಕು. ಅದರಿಂದ ಈ ಹಬ್ಬ ಎಲ್ಲರಿಗೆ ಶಾಂತಿ ಸಮಾಧಾನವನ್ನು ತಂದುಕೊಡಲಿ, ಸಮೃದ್ಧಿಯನ್ನು ತಂದುಕೊಡಲಿ. ಮಾತ್ರವಲ್ಲ, ಪ್ರೀತಿ ಅನ್ಯೋನ್ಯತೆಯ ಭಾವೈಕ್ಯತೆಯಲ್ಲಿ ಮುಂದುವರಿಯುವುದಕ್ಕೆ ಪ್ರೇರಣೆಯನ್ನು ಕೊಡಲಿ. ಈ ಸುಗ್ಗಿ ಹಬ್ಬ ವರ್ಷಂ ಪ್ರತಿಯಾಗಿ ನಾವು ಮಾಡುವಾಗ ಭೂಮಿಗೋಸ್ಕರ, ಸೃಷ್ಟಿಯ ಫಲ ವಸ್ತುಗಳಿಗೋಸ್ಕರ, ಭೂ ಫಲಗಳಿಗೋಸ್ಕರ, ಮಾತ್ರವಲ್ಲ ಸೃಷ್ಟಿಯಲ್ಲಿ ಕಾರ್ಯನಿರ್ವಹಿಸುವಂತ ಕೃಷಿಕರು, ವ್ಯವಸಾಯಗಾರರು, ಬೇರೆ ಬೇರೆ ರೀತಿಯಲ್ಲಿ ನಮಗೆ ಆಹಾರವನ್ನು ಕೊಡುವಂತ ಪ್ರತಿಯೊಬ್ಬೊಬ್ಬ ರೈತರ ವಿಚಾರವಾಗಿ ಕೂಡ ನಾವು ಗಮನ ಹರಿಸಬೇಕು. ಯಾಕಂತ ಹೇಳಿದ್ರೆ, ನಾವು ಭೂಮಿಯ ಬೆಳೆಯನ್ನು ಬೆಳೆಯದಿದ್ರೂ ಕೂಡ ಆ ಭೂಮಿಯಲ್ಲಿ ಬೆಳೆದಂತ ಫಲವಸ್ತುಗಳನ್ನು, ಭೂಮಿಯಲ್ಲಿ ಬೆಳೆದಂತ ಅಕ್ಕಿ, ಗೋಧಿ, ರಾಗಿ ಯಾವುದನ್ನು ಕೂಡ ನಾವು ಉಣ್ತೇವೆ. ಅದನ್ನು ಬೆಳೆಸಿದವ ಒಬ್ಬ ರೈತ. ಅದರಿಂದ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಂತಹದ್ದು. ಅವರು ಬೆಳೆಯದಿದ್ರೆ ಇನ್ನೊಂದು ಕಾಲ ಬರ್ಬೋದು, ರೈತರು ಕೂಡ ಭೂಮಿಯನ್ನು ಬೆಳೆಯಲಿಕ್ಕೆ ಆಗದಂತ ಪರಿಸ್ಥಿತಿ. ಯಾಕಂತ ಹೇಳಿದ್ರೆ ಎಲ್ಲ ಕೃಷಿ ಭೂಮಿಗಳು ಈಗ ಕೈಗಾರಿಕಾ ವಲಯಗಳಾಗಿ ಕೃಷಿಯೇ ಇಲ್ಲದಂತ ಪರಿಸ್ಥಿತಿ ನಮ್ಮ ನಾಡಿನಲ್ಲಿ ಅಂತೂ ಬಹಳ ಕಡಿಮೆ ಆಗಿದೆ. ಬೇರೆ ಬೇರೆ ದೂರದ ಸ್ಥಳಗಳಲ್ಲಿ, ಉತ್ತರ ಪ್ರಾಂತದಲ್ಲಿ ಅಥವಾ ದಕ್ಷಿಣದ ತುದಿಗಳಲ್ಲಿ ಕೆಲವು ಕಡೆಗಳಲ್ಲಿ ವ್ಯವಸಾಯಗಳು ನಡೀಬಹುದಾದ್ರೆ ನಮ್ಮಲ್ಲಿ ಬಹಳ ಎಲ್ಲ ಕೈಗಾರಿಕಾ ವಲಯಗಳು ಆಗಿರುವುದರಿಂದ ಕೃಷಿ ಭೂಮಿ ನಾಶವಾಗ್ತಾ ಇದೆ. ಅದರಿಂದ ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ದೇವರ ಆ ಸೃಷ್ಟಿ ಉಳಿಬೇಕು, ಭೂ ಸಂಪನ್ನವಾಗಬೇಕು. ಮಾತ್ರವಲ್ಲ, ಆ ಫಲವಸ್ತುಗಳು, ಹಣ್ಣು ತರಕಾರಿಗಳು, ಕಾಯಿ ಪಲ್ಯಗಳು ಅದನ್ನು ಬೆಳೆಯುವಂತ ಸ್ಥಿತಿ ಅದು ಉಳಿಬೇಕು. ಅದನ್ನು ಮಾಡುವಂತ ರೈತರು, ಕೃಷಿಕರು, ವ್ಯವಸಾಯಗಾರರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಮಾತ್ರವಲ್ಲ, ನಾವು ಬದುಕುಳಿಬೇಕಾದ್ರೆ ಅವರು ಬೆಳೆದಂತ ತರಕಾರಿ, ಆಹಾರ ಧಾನ್ಯಗಳು ಅದನ್ನು ನಾವು ತಿಂದ್ರೆ ಮಾತ್ರ ನಾವು ಬೆಳೆಯಬಹುದು, ಬದುಕಬಹುದು. ಇಲ್ಲದೆ ಹೋದ್ರೆ ಎಲ್ಲವೂ ಕೂಡ ನಾಶವಾಗುವಂತ ಸ್ಥಿತಿ. ಅದರಿಂದ ಈ ಸ್ತೋತ್ರಾರ್ಪಣ ಆರಾಧನೆ ದೇವರೆಲ್ಲವನ್ನು ಕೊಟ್ಟಿ, ಮಾತ್ರವಲ್ಲ ಸೃಷ್ಟಿ ಉಳಿಯುವುದಕ್ಕಾಗಿ, ಅದಕ್ಕಾಗಿ ಪ್ರಯಾಸ ಪಡುವಂತ ರೈತರು, ವ್ಯವಸಾಯಗಾರರನ್ನು ನೀನು ಆಶೀರ್ವಾದ ಮಾಡು, ಅವರನ್ನು ಕರುಣಿಸು, ಅವರನ್ನು ಬಲಪಡಿಸು, ಕೃಷಿ ಭೂಮಿಗಳು ಉಳಿಯುವಂತೆ ಮಾಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವುದಾದರೆ ಆ ಸುಗ್ಗಿ ಹಬ್ಬ ಅರ್ಥಪೂರ್ಣವಾಗ್ತದೆ. ನಾವು ಹೊಸ ಫಲಗಳನ್ನು ತಂದು ಕಾಣಿಕೆಯಾಗಿ ಸಮರ್ಪಣೆ ಮಾಡೋಣ. ಮಾತ್ರವಲ್ಲ, ಅದನ್ನು ವಿಕ್ರಯಿಸೋಣ, ಅದನ್ನು ಆಹಾರ ಸಿದ್ಧಪಡಿಸಿ ನಾವು ಊಟ ಮಾಡೋಣ. ಮಾತ್ರವಲ್ಲ, ಇತರರ ಊಟಕ್ಕಿಲ್ಲದಂತ ಅನೇಕ ಬವಣೆ ಪಡುವಂತ ಜನರ ಬಗ್ಗೆ ನಾವು ಆಲೋಚನೆ ಮಾಡಿ, ಕಷ್ಟದಲ್ಲಿರುವವರು, ನಿರ್ಗತಿಕರು, ಮಾತ್ರವಲ್ಲ ಬೀದಿ ಬದಿಗಳಲ್ಲಿ ಆಹಾರವಿಲ್ಲದೆ ನರಳಾಡುವಂತ ಜನರು, ಇವರ ಬಗ್ಗೆಯೂ ಕೂಡ ನಾವು ಪ್ರಾರ್ಥನೆ ಮಾಡಿ ಬೇರೆ ಬೇರೆ ವ್ಯಕ್ತಿಗಳ ಮೂಲಕವಾಗಿ ಆ ಜನರ ಮಧ್ಯದಲ್ಲಿ ಸೇವೆ ಸಲ್ಲಿಸಲ್ಪಡುವುದಕ್ಕೆ ನಾವು ಕೂಡ ಕೈಲಾದಂತ ಸೇವೆಯನ್ನು ಸಾಧ್ಯವಿದ್ದ ಮಟ್ಟಿಗೆ ಮಾಡುವಲ್ಲಿ ನಾವು ಕೂಡ ನೆರವಾಗುವುದಕ್ಕೆ ದೇವರು ಸಹಾಯ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಈ ಬೆಳೆ ಕಾಣಿಕೆ ಹಬ್ಬ ಎಲ್ಲರಿಗೂ ಸಮೃದ್ಧತೆಯನ್ನು ತಂದುಕೊಡಲಿ, ಸುಖ, ಶಾಂತಿ, ನೆಮ್ಮದಿ ಎಲ್ಲೆಲ್ಲೂ ವ್ಯಾಪಕವಾಗಲಿ, ಪ್ರೀತಿ ಅನ್ಯೋನ್ಯತೆಗಳು ಮತ್ತೆ ನಮ್ಮಲ್ಲಿ ದುಳಿಯಲೆಂಬುದಾಗಿ ಹಾರೈಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೆನ್. ಕಡೆಯದಾಗಿ ತುಳು ಸಂಗೀತಗಳಲ್ಲಿ 29ನೇ ಸಂಗೀತ, ತುಳು ಸಂಗೀತ 29. ಯೆಹೋವ ಸ್ತೋತ್ರ ಸ್ತುತಿನೆ ಪಂಡದ ಆಯ ಕೀರ್ತಿನೆ ಗುಂಪುಡು ಇನಿಸಾರಿಲೆ ಕೊಂಡಾಡುಗ ಹಲ್ಲಲೂಯ. 29ನೇ
ತುಳು ಸಂಗೀತವನ್ನು ಹಾಡುವಾಗ ಸಭೆಗೆ ಹೊಸ ತೆನೆಗಳನ್ನು ಹಂಚಲಾಗುವುದು. ಬೇಕಾದಷ್ಟು ಚರಣಗಳನ್ನು ಹಾಡಿಕೊಳ್ಳುವ. ನಾವೆಲ್ಲರೊಟ್ಟಾಗಿ ಎದ್ದು ನಿಂತುಕೊಂಡು ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ಒಮ್ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎನ್ನಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ.
ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ತಂದೆ, ಕುಮಾರ, ಪವಿತ್ರಾತ್ಮನಾಗಿರುವ ತ್ರೈಕ ದೇವರ ಆಶೀರ್ವಾದ ನಿತ್ಯ ನಿರಂತರವಾಗಿ ನಿಮ್ಮೆಲ್ಲರೊಂದಿಗಿರಲಿ. ಆಮೆನ್.